ನಮಸ್ಕಾರ ವೀಕ್ಷಕರೇ, ಸಂಡೇ ಲಂಚ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಡೇ ಲಂಚ್ ಅವರ್ ಇದು ಸುದ್ದಿ ಕಾರ್ಯಕ್ರಮ. ಸುದ್ದಿಗಳನ್ನು ಹೇಳ್ತಾ ಹೋಗ್ತೇನೆ, ಜೊತೆಗೆ 2 ಗಂಟೆಗಳ ಕಾಲ ಸುದ್ದಿಗಳನ್ನು ಹೇಳ್ತಾ ಹೋಗ್ತೇನೆ. ಜೊತೆಗೆ ಇವತ್ತು ಭಾಳ ವಿಶೇಷವಾದ ದಿನ ಇದೆ. ನಿಮ್ಗೆ ಗೊತ್ತಿರ್ಬೋದು, ಮಾರ್ಚ್ 8 ವಿಶ್ವ ಮಹಿಳಾ ದಿನಾಚರಣೆ. ಈ ಸಂದರ್ಭದಲ್ಲಿ ಈ ಮಹಿಳಾ ದಿನಾಚರಣೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾತಾಡಬೇಕಾಗಿದೆ. ನೀವು ಮಾತಾಡಬೇಕು, ನಿಮ್ಮ ಅಭಿಪ್ರಾಯಗಳನ್ನು ಕೊಡಬೇಕು. ಜೊತೆಗೆ ಸ್ಟುಡಿಯೋದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಜೆ ಪೂರ್ಣಿಮಾ ಅವರು ಇದ್ದಾರೆ, ವೈದ್ಯರು. ಮಂಗಳೂರಿನಲ್ಲಿ ಕಳೆದ 10 ವರ್ಷಗಳಿಂದ ಸೇವೆ ಸಲ್ಲಿಸಿದ್ದಾರೆ. 25 ವರ್ಷಗಳಿಂದ ವೈದ್ಯಕೀಯ ಸೇವೆ ಮಾಡ್ತಾಯಿದ್ದರು ಡಾಕ್ಟರ್ ಜೆ ಪೂರ್ಣಿಮಾ ಅವರು. ಜೊತೆಗೆ ಭಾಳ ಮುಖ್ಯವಾಗಿ ಸಾಮಾಜಿಕವಾಗಿ ಮಹಿಳೆಯರ ಸಮಸ್ಯೆಗಳು ಮತ್ತು ಅವರ ಸ್ಥಿತಿಗತಿಗಳ ಬಗೆಗೂ ಕೂಡ ಬಹಳ ಅದನ್ನು ವಿಶ್ಲೇಷಣಾತ್ಮಕವಾಗಿ ಮಾತನಾಡಬಲ್ಲವರು ಕೂಡ. ಹಾಗಾಗಿ ಅವರನ್ನು ಇವತ್ತು ನಾವು ಭಾಳ ವಿಶೇಷ ಅತಿಥಿಯಾಗಿ ಸ್ಟುಡಿಯೋದಲ್ಲಿ ನಾವು ಕರೆಸಿದ್ದೇವೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಬಹಳ ಮುಖ್ಯವಾಗಿ ಇವತ್ತು ವಿಶ್ವ ಮಹಿಳಾ ದಿನ. ಸೊ ಇದನ್ನೆಲ್ಲೆಡೆ ಆಚರಣೆ ಮಾಡಲಾಗ್ತಾ ಇದೆ ಅಂತನ್ನುವಂಥದ್ದು. ಸೊ ನನಗೆ ಮೊದಲು ಗೊತ್ತಾಗಬೇಕಾಗಿದೆ, ಏನಿದು ವಿಶ್ವ ಮಹಿಳಾ ದಿನ? ಬೇರೆ 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 ಆಚರಣೆಗಳಿದೆ, ಮಹಿಳೆಯರಿಗೂ ಒಂದು ದಿನ ಅಂತ ಇಟ್ಕೊಳ್ಬಹುದೇ, ಹೇಗೆ ಅಂತ? ಮಾರ್ಚ್ 8ರಂದು ಮಹಿಳಾ ದಿನಾಚರಣೆಯನ್ನು ವಿಶ್ವದಾದ್ಯಂತ ಆಚರಿಸ್ತೇವೆ. 1910ನೇ ಇಸವಿ ಅಂದರೆ ಆಲ್ಮೋಸ್ಟ್ 105 ವರ್ಷಗಳ ಹಿಂದೆನೇ ಹೆಣ್ಣು ಮಕ್ಕಳಿಗೆ ಆ ಥರದ ಒಂದು ಇದಿತ್ತು ಸಮಸ್ಯೆ. ಏನಂತ ಅಂದರೆ ಪ್ರಪಂಚದ ಎಲ್ಲೆಡೆಯೂ ಕೂಡ ಹೆಣ್ಣನ್ನು 2ನೆಯ ದರ್ಜೆ ವ್ಯಕ್ತಿಯಾಗಿ ಗುರುತಿಸ್ತಾ ಇದ್ರು. ಎಸ್ಪೆಷಲಿ ಈ ಸಂಬಳ ಕೊಡುವಾಗ ಹೆಣ್ಣು ಮಕ್ಕಳಿಗೆ ಕಡಿಮೆ, ಗಂಡು ಮಕ್ಕಳಿಗೆ ಜಾಸ್ತಿ. ಕೆಲಸ ಒಂದೇ ಟೈಮು, ಬೆಳಗ್ಗೆ 8ರಿಂದ ಸಂಜೆ 6 ಗಂಟೆ ತನಕ ಇದ್ರೂ ಕೂಡ ಗಂಡು ಮಕ್ಕಳಿಗೆ ಜಾಸ್ತಿ, ಹೆಣ್ಣು ಮಕ್ಕಳಿಗೆ ಕಡಿಮೆ ಸಂಬಳ ಸಿಗ್ತಾ ಇತ್ತು. ಅದ್ರೊಟ್ಟಿಗೆ ಅವ್ರಿಗೆ ಮನೇಲಿ ಹೋಗಿ ಮಕ್ಕಳನ್ನ ನೋಡೋದು, ಅಡಿಗೆ ಮಾಡೋದು ಎಲ್ಲ ಎಕ್ಸ್ಟ್ರಾ ಇತ್ತು. ಸೊ ಆಗ್ಲೇ ಶುರು ಮಾಡಿ ಅವರು, ನಮ್ಮ ಮಹಿಳೆಯನ್ನ ನೀವು ಯಾವಾಗ್ಲೂ 2ನೇ ದರ್ಜೆಯಾಗಿ ನೋಡ್ತೀರಾ, ಹಾಗೆ ನೋಡ್ಬೇಡಿ, ಸಮಾನತೆ ಕೊಡಿ ನಮಗೆ. ಪ್ಲಸ್ ನಾವು ನಮಗೂ ಅದೇ ಸಂಬಳ ಎಲ್ಲ ಕೊಡ್ಬೇಕು ನಮಗೆ, ಯಾಕೆಂದ್ರೆ ನಮಗೂ ನೋಡ್ಕೊಳ್ಳೋದಿದೆ, ನೀವು ನಮ್ಮನ್ನು ಗುರ್ತಿಸ್ತಾ ಇಲ್ಲ ಅಂತ ಹೇಳಿ ಮಹಿಳೆ ಅದನ್ನ ರಿಬೆಲ್ ಮಾಡ್ಬಿಟ್ಟು ಒಂದು ವಿಶ್ವ ಸಮ್ಮೇಳನ ನಡೀತಾಗ ವುಮೆನ್ಸ್ ಇದಂತೇಳಿ ಅವಾಗ ಇದನ್ನ ಪ್ರಸ್ತಾಪನೆ ಮಾಡಿದ್ರು. ಸೊ ಅದರ ನೆನಪಿಗಾಗಿ ಅವರು ಆ ಒಂದು ಇದನ್ನ ಮಾರ್ಚ್ 8ನೇ ತಾರೀಕಿನಂದೇ ವಿಶ್ವ ಮಹಿಳಾ ದಿನಾಚರಣೆ ಅಂತ ಆಚರಿಸಿ, ಮಹಿಳೆಯರಿಗೆ ಈಗ ಗಂಡಸರಿಗಿಂತ ಭಿನ್ನವಾಗಿ ಏನಾದ್ರೂ ಮಾಡಬೇಕು ಅಂತ ಹೇಳಿ ಮಾಡಕ್ ಶುರು ಮಾಡಿದಾರೆ. ಬಹುಶಃ ನನ್ಗೆ ಅವತ್ತೊಂದಿನಾದ್ರೂ ಹೆಣ್ಣು ಮಕ್ಕಳ ಬಗ್ಗೆ ಹೆಚ್ಚು ಮಾತಾಡ್ತೀವಿ ಅಂತ ಅನ್ಸುತ್ತೆ. ದಿನ ಮಾತಾಡ್ತಿರ್ತೀವಿ, ಅದು ಬೇರೆ, ಬಟ್ ಹೆಣ್ಣು ಮಕ್ಕಳ ಬಗ್ಗೆ ಏನಾದ್ರೂ ಮಾಡ್ಬೇಕಂತ ಆದ್ರೆ ಅವತ್ತೊಂದಿನಾದ್ರೂ ನಾವು ಎಕ್ಸ್ಟ್ರಾ ತಗೋತೀವಿ. ಇಲ್ಲದಿದ್ರೆ ನಮಗೆ ನಾವು ಮಾತಾಡೋದು ಅಥವಾ ನಮ್ಮ ಪೇಪರ್ನಲ್ಲಿ ಮಾತ್ರ, ಅಥವಾ ನಮಗೆ ಈಕ್ವಾಲಿಟಿ ಬೇಕು ಅಂತ ಕೇಳ್ತಿರ್ತೀವಲ್ವಾ, ಅದು ಬರೀ ಪೇಪರ್ ಅಲ್ಲಿ ಮಾತ್ರ ಅಂತ ಅನ್ಸ್ತಾ ಇರುತ್ತೆ ನನಗೆ. ಇಷ್ಟು 105 ವರ್ಷಗಳಾದ್ರೂ ಇನ್ನೂ 2ನೇ ದರ್ಜೆಯಾಗಿಯೇ ನಮ್ಮನ್ನ ಗುರುತಿಸ್ತಿದ್ದಾರೆ ಅಂತ ನಂಗೆ ಅನ್ಸುತ್ತೆ. ಎಸ್, ಈಗ ಅಂತ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಮಹಿಳಾ ದಿನ ತೆಗೆದುಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಅದೇ ಪ್ರಥಮ, ಅದು ಕೊನೆಯಲ್ಲ. ಅದಕ್ಕಿಂತ ಹಿಂದೆ ಒಂದಷ್ಟು ಪ್ರತಿಭಟನೆಗಳು, ಹೋರಾಟಗಳು ಅಥವಾ ಧ್ವನಿಗಳು ಕೂಡ ಬರ್ತಾ ಇತ್ತು. ಖಂಡಿತ ಇತ್ತು. ಅದೊಂದ ಹೆಜ್ಜೆ ಇದು. ಅದಾದ ನಂತರವೂ ಸುಮಾರು ನೋಡಿ, ನಮ್ಮ ಇಂಡಿಯಾದಲ್ಲೇ ನಾನು ಎಲ್ಲೋ ಓದ್ತಾ ಇರುವಾಗ, ನಮ್ಮ ಸ್ವತಂತ್ರ ಪೂರ್ವದಲ್ಲಿ 1936-37ನೇ ಇಸ್ವಿಯಲ್ಲಿ ಹೆಣ್ಣು ಮಕ್ಕಳನ್ನ ಶಾಲೆಗೆ ಕಳಿಸ್ತಿರ್ಲಿಲ್ಲ. ಹೆಣ್ಣು ಮಕ್ಕಳೆಲ್ಲ ಮನೇಲಿ ಕೂತು ಓದ್ಬೇಕಾಗಿತ್ತು, ಅಂತಹ ಪರಿಸ್ಥಿತಿ ಇತ್ತು. ಸ್ವತಂತ್ರ ನಂತರವೂ ಕೂಡ ಸ್ವಲ್ಪ ವರ್ಷಗಳ ಇದರಲ್ಲಿ ಗುದ್ದಾಟದಲ್ಲಿ ಹೆಣ್ಣು ಮಕ್ಕಳು ಹೊರಗಡೆ ಬರಕ್ಕೆ ಶುರು ಆಗಿದ್ದು ಓದೋದಕ್ಕೆ ಅಂತ ಹೇಳಿ. ಆಮೇಲೆ ನಮ್ಮಲ್ಲಿ ಇದ್ರಲ್ಲಂತೂ ಮೆಡಿಕಲ್ ಫೀಲ್ಡ್ ಅಲ್ಲಂತೂ ಒಬ್ಬ ಲೇಡಿ ಪ್ಯಾಂಟ್ ಶರ್ಟ್ ಹಾಕೊಂಡು MBBS ಕಲ್ತಿದ್ದಾರೆ ಫಸ್ಟ್. ಕೊನೆಗಳು ಸುಳ್ಳು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಇದು ಮಾಡಿದ್ರು, ಆಮೇಲೆ ಶಿಕ್ಷೆ ಕೊಟ್ರು ಅವರಿಗೆ. ಸೊ ಹಾಗೆ ಹೆಣ್ಣು ಮಕ್ಕಳು ಏನೇನೋ ವೇಷ ಮಾಡ್ಕೊಂಡು, ಗಂಡಸ್ರ ತರ ವೇಷ ಹಾಕೊಂಡು ಮಾಡಿದ್ದಾರೆ ಅಂತಂದ್ರೆ ಪಾಪ ಎಷ್ಟು ಕಷ್ಟ ಇತ್ತು. ಹಾಗೆ ಕಂಪೇರ್ ಮಾಡಿದ್ರೆ ಈಗಿನ ಸಮಾಜದಲ್ಲಿ ಉತ್ತಮ ಪರಿಸ್ಥಿತಿ ಇದೆ, ಇಲ್ಲ ಅಂತಲ್ಲ. ಹೆಣ್ಣು ಮಕ್ಕಳು ಎಲ್ಲ ಫೀಲ್ಡ್ ಅಲ್ಲಿ ಇದ್ದಾರೆ ಈಗ. ಅತ್ಯಧಿಕ ಸಂಖ್ಯೆಯಲ್ಲಿ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗುವವರು ಮತ್ತು ಉನ್ನತ ಶಿಕ್ಷಣ ಪಡೆಯುವವರು ಕೂಡ ಹೆಣ್ಣು ಮಕ್ಕಳ ಸಂಖ್ಯೆ ಅಧಿಕವಾಗಿದೆ. ಬಹುಶಃ ಈ ಎಲ್ಲ ಹೋರಾಟಗಳು, ಪ್ರತಿಭಟನೆಗಳು ಮತ್ತು ಧ್ವನಿಗಳು ಮತ್ತು ಇಲ್ಲ ಮಹಿಳಾ ಪರವಾದಂತಹ ಒಂದಷ್ಟು ಧ್ವನಿಗಳು ಬಂದಿರೋದ್ರಿಂದ ಇದು ಈ ಮಟ್ಟಕ್ಕೆ ಬಂದಿದೆ. ಖಂಡಿತ ಇವತ್ತಿನ ಮಟ್ಟಿಗೆ ಅದು ಸಾಕಷ್ಟು ಓಕೆ, ತೊಂದರೆ ಇಲ್ಲ, ಮಹಿಳೆಯರೆಲ್ಲರೂ ಕೂಡ ಅಂತ ಸ್ಥಾನ ಬಂದಿದ್ದಾರೆ. ಮಹಾತ್ಮ ಗಾಂಧೀಜಿಯವರ ಕನಸು ಅದೇನೆ ನಾನು ಯಾವಾಗ್ಲೂ ಇವತ್ತು ಹೇಳಿದ್ದೆ. ಇವರೇನಂದ್ರು, ಮಹಾತ್ಮ ಗಾಂಧಿ ಅವರು, ಯಾವಾಗ ಮಹಿಳೆ ಮಧ್ಯರಾತ್ರಿ 12 ಗಂಟೆಯಲ್ಲಿ ಒಬ್ಬಳೆ ರೋಡಲ್ಲಿ ಹೋಗ್ತಾಳೋ, ಏನು ಭಯ ಇಲ್ಲದೆ, ಆಗ ಮಾತ್ರ ನಮಗೆ ಸ್ವತಂತ್ರ ಬಂದಿದೆ ಅಂತ ಹೇಳಿ. ಅದಿನ್ನೂ ಕನಸಾಗೆ ಉಳಿದಿದೆ ಅಲ್ವಾ? ಯಾಕೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಮೇನ್ ಆಗಿ ನಮಗೆ ನಿರ್ಭಯ ಕೇಸೆ
ಒಂದು ಇದು ಕೊಟ್ಟಿದ್ದು ಒಳ್ಳೇದಾಗಿದೆ ನಮ್ಗೆ ಅದರಿಂದ. ಸೊ ತುಂಬಾ ಸುಧಾರಣೆಗಳನ್ನ ನಾವು ಕಾಣ್ತಾ ಇದ್ದೇವೆ ಅದರಿಂದ. ಎಲ್ಲೋ ಒಬ್ಳು ಬಲಿಯಾದ್ಲು, ಆದ್ರೆ ಅದು ಒಂದು ರೀತಿ ಎಲ್ರಿಗೂ ಪಾಠವೂ ಆಯ್ತು. ಬಹುಶಃ ಏನಾದ್ರು ಒಂದು ರೆವಲ್ಯೂಷನ್ ಆಗ್ಬೇಕು ಅಂತ ಆದ್ರೆ ಹಿಂಗಾಗುತ್ತೆ ಅಂತ ಅನ್ಸುತ್ತೆ ನಂಗೆ ಒಂದೊಂದ್ಸಲ. ಮತ್ತೆ ನಮ್ಮ ಎಲ್ಲ ಇಂಡಿಯಾದ ಎಲ್ಲ ಜನಗಳು ಅದಕ್ಕೆ ಇದು ಕೊಟ್ಟಿದ್ರು. ನಾಟ್ ಓನ್ಲಿ ಲೇಡೀಸ್, ಈವನ್ ಗಂಡಸರು ಕೂಡ ಅದ್ರ ಬಗ್ಗೆ ಹೋರಾಡ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಏನ್ ಗೊತ್ತಾ, ಆಕ್ಚುಲಿ ಈ ರೇಪಿಸ್ಟ್ಗಳ ಇದು ಅವರ ಮಾನಸಿಕ ಪರಿಸ್ಥಿತಿಯೇ ಸರಿಗಿರಲ್ಲ. ಮೇ ಬಿ ಅವರ ಹಿನ್ನೆಲೆಗಳನ್ನ ನಾವು ಹುಡುಕ್ತಾ ಹೋದಾಗ ಬಡತನ, ಮತ್ತೆ ಈ ವಿದ್ಯೆ ಇಲ್ಲದಿರೋದು, ಮತ್ತೆ ಹಣಕಾಸಿನ ಅಡಚಣೆಗಳು, ಮತ್ತೆ ಅವರ ಮನೆ, ಅವರ ಸಾಮಾಜಿಕ ಪರಿಸ್ಥಿತಿಗಳು ಕೂಡ ಅವನ್ನೆಲ್ಲೋ ಒಂದ್ ಕಡೆ ಆ ತರ ಮಾಡುತ್ತೆ ಅಂತ ನಂಗೆ ಅನ್ಸುತ್ತೆ. ಸೊ ಅದಕ್ಕೆ ನಾವೆಲ್ಲರೂ ಶ್ರಮ ಪಡ್ಬೇಕು. ಅಂದ್ರೆ ಎಲ್ಲರ ಮಟ್ಟವನ್ನ, ನಾಟ್ ಓನ್ಲಿ ಲೇಡೀಸ್, ಈವನ್ ಗಂಡಸರು, ಹುಡುಗರನ್ನು ಕೂಡ ನಾವು ಒಳ್ಳೆ ಎಜುಕೇಶನ್ ಕೊಟ್ಟು ಅವರಿಗೆ ಒಳ್ಳೆ ವಾತಾವರಣ ಸೃಷ್ಟಿಸಿದ್ರೆ ಮಾತ್ರ ಈ ತರದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಎಲ್ಲೋ ಪುರುಷನು ಕಾರಣ, ಮಹಿಳೆಯ ಈ ರೀತಿಯ ಪರಿಸ್ಥಿತಿಗೆ ಪುರುಷನೇ ಕಾರಣನಾಗ್ತಾನೆ ಅನ್ನುವಂಥ ಕೆಲವು ಒಂದು ವಾದಗಳು. ಸೊ ಅಲ್ಲ, ಎಲ್ಲದಕ್ಕೂ ಆ ಥರ ಇಲ್ಲ. ಯಾಕೆಂದ್ರೆ ನೀವು ಈಗ ನಾವೇ ನಮ್ಮ ಪ್ರಾಕ್ಟೀಸ್ ಶುರು ಮಾಡುವ 20 ವರ್ಷದ ಹಿಂದಿನ ಗಂಡು ಮಕ್ಕಳನ್ನ ನೋಡಿದಾಗ ಈಗ ನೋಡಿದಾಗ ಬಹಳ ವ್ಯತ್ಯಾಸ ಇದೆ. ಆಗೆಲ್ಲ ಹೆಣ್ಣು ಮಕ್ಕಳಿಗೆ ಇದು ಮಗು ಆಗದಿದ್ದರೆ ಇನ್ನೊಂದು ಮದುವೆ ಮಾಡ್ಕೊಂಡ್ಬಿಡ್ತಾ ಇದ್ರು. ಮತ್ತೆ ನೀನು ನಿಮ್ಮ ಗಂಡನ್ ಕರ್ಕೊಂಬಮ್ಮ, ನಾನು ಪರೀಕ್ಷೆ ಮಾಡ್ಬೇಕು ನೋಡ್ಬೇಕು ಅಂದಾಗ ಯಾವ ಗಂಡಸರು ಕೂಡ ಆಸ್ಪತ್ರೆಗೆ ಬರ್ತಾ ಇರ್ಲಿಲ್ಲ. ಬಟ್ ಈಗಿನ ಪರಿಸ್ಥಿತಿ ಆಗಿಲ್ಲ. ಪ್ರತಿಯೊಬ್ಬ ನನ್ನ ಇದಕ್ಕಂತೂ ಬರ್ಬೇಕಾದ್ರೆ ಪ್ರತಿಯೊಬ್ಬ ಹೆಣ್ಣು ಮಗಳ ಒಟ್ಟಿಗೆ ಅವರ ಗಂಡ ಬಂದೇ ಬರ್ತಾರೆ. ಮತ್ತೆ ಕ್ವಶನ್ಸ್ ತುಂಬಾ ಚೆನ್ನಾಗಿ ಕೇಳ್ತಾರೆ, ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಸೊ ಗಂಡಸರೇ ಕಾರಣ ಅಂತ ಹೇಳಿ ಹೇಳಕ್ಕೆ, ಮತ್ತೆ ನಾನು ಹೇಳಿದ್ನಲ್ಲ, ಇವನ್ ನಿರ್ಭಯ ಇದ್ರಲ್ಲಿ ಕೂಡ ತುಂಬಾ ಜನ ಗಂಡು ಮಕ್ಕಳು ಅದನ್ನ ಅಪೋಸ್ ಮಾಡ್ತಾ ಇದ್ದಾರೆ. ಇಟ್ ಇಸ್ ನಾಟ್ ದ ವೇ. ಹೆಣ್ಣು ಗಂಡಸರು ಕೂಡ ಅವನಿಗೆ ಮೊನ್ನೆ ಅವನ ಸ್ಟೇಟ್ಮೆಂಟ್ ನ ಕೇಳ್ಬಿಟ್ಟು ಹಿಂಗೆ ಅಂದ್ರೆ ಕಾರಣ ಅವರೇ, ಹೆಣ್ಣು ಮಕ್ಕಳೇ ಕಾರಣ, 9 ಗಂಟೆಲಿ ಓಡಾಡಬಾರದು, ಹಂಗ್ ಓಡಾಡ್ತಿದ್ದಾರೆ ಯಾವನೊಟ್ಟಿಗೆ ಅಂತಂದ್ರೆ ಅವನು ಯಾರ ಜೊತೆ ಅಂದ್ರೆ ನಾವು ಅವ್ನು ಮಾಡ್ತಾ ಇದ್ರು ನಾವು ಸುಮ್ನೆ ಇರ್ಬೇಕು, ರೇಪ್ ಮಾಡಿದ್ರು ಸುಮ್ನೆ ಇರ್ಬೇಕು ಅಂತ ಹೇಳುವಾಗ ಈವನ್ ಎಷ್ಟೊಂದ್ ಜನ ಗಂಡಸರು ಬೈದಿದ್ದಾರೆ, ನಾನು ಕೇಳಿದ್ದೇನೆ. ಗಂಡಸರೆಲ್ಲ ಅವ್ರ ವಾಯ್ಸ್ ಎತ್ತಿದ್ದಾರೆ, ದಿಸ್ ಇಸ್ ನಾಟ್ ದ ವೇ, ಹಂಗಲ್ಲ. ಮತ್ತೆ ಎಲ್ಲ ಹೆಣ್ಣು ಮಕ್ಕಳನ್ನು ನಾವು ನಮ್ಮ ತಾಯಿ ತರ, ತಂಗಿ ತರ ಎಲ್ಲ ಒಂದಿದ್ರಲ್ಲಿ ನಮ್ಗೆ ಇಡೀ ಜೀವನದಲ್ಲಿ ನಮ್ಗೆ ಹೆಣ್ಣು ಮಕ್ಳು ಬರ್ತಾರೆ. ಗಂಡು ಮಕ್ಳಿಗೆ, ಹೆಣ್ಮಕ್ಳಿಗೆ ನಾವ್ ಹೇಳ್ತೀವಿ ಹುಟ್ಟುವಾಗ ನಿಮ್ಗೆ ತಂದೆ ಇದ್ದಾರೆ, ಗಂಡ ಇದ್ದಾರೆ, ಆಮೇಲೆ ಇದು ನಿಮ್ಮ ತಂದೆ ನೋಡ್ಕೊಂಡು ಗಂಡ ನೋಡ್ಕೊಂಡು ಮಗ ನೋಡ್ಕೋತಾನೆ ಅಂತ ಹೇಳ್ತೀವಲ್ಲ, ಹಂಗೆ ಗಂಡಸರಿಗೂ ಕೂಡ ತಾಯಿ ಇದ್ದಾರೆ, ಹೆಂಡತಿ ಇರ್ತಾಳೆ, ಹೆಣ್ಣು ಮಗಳಿದ್ದಾಳೆ, ಒಡ ಹುಟ್ಟಿದ ಅಕ್ಕ ತಂಗಿಯರು ಇರ್ತಾರೆ. ಅವ್ರನ್ನೆಲ್ಲನೂ ಅವರು ಆ ದೃಷ್ಟಿಯಲ್ಲೇ ನೋಡ್ತಾರೆ, ಇಲ್ಲ ಅಂತಲ್ಲ. ಯಾರೋ ಒಬ್ರು ಇಬ್ರು ಮಾಡ್ತಾರೆ ಅಂತಂದ್ರೆ ಬಹುಶಃ ಅವರ ಮಾನಸಿಕ ಪರಿಸ್ಥಿತಿ ಏನೋ ತೊಂದರೆ ಇರ್ಬೋದು ಅಂತ ಅಷ್ಟೇ. ಈ ವ್ಯವಸ್ಥೆಯಲ್ಲಿ ನೋಡುವಾಗ ಹೆಣ್ಣು ಕಾರಣರಾಗ್ತಾಳೆ ಅನ್ನುವಂಥ ಕೆಲವೊಂದು ಮಾತುಗಳು ಕೂಡ ಕೇಳಿ ಬರ್ತದೆ. ಅಂದ್ರೆ ವರದಕ್ಷಿಣೆ ಪ್ರಕರಣದಲ್ಲಿ ಆಕೆಯ ಅತ್ತೆ ಸೊಸೆಯನ್ನ ಶೋಷಣೆ ಮಾಡ್ತಾಳೆ, ಇದು ಕಾರಣ ಆಗೋದಿಲ್ವೇ ಅನ್ನುವಂಥದ್ದು ಕೆಲವೊಂದು ಸಿನಿಮಾಗಳು ಇದಕ್ಕೆ ಪೂರಕವಾಗಿ ಬರ್ತಾ ಇರುವಂಥದ್ದು. ಏನು ಹೇಳ್ತೀರಿ? ಅದು ಕೂಡ ನಾನು ಅನ್ಕೊಳ್ಳೋದು ಹಾಗೆ ಹೆಣ್ಣು ಮಕ್ಕಳೇ ಕಾರಣ ಗಂಡು ಮಕ್ಕಳೇ ಕಾರಣ ಅಂತಲ್ಲ, ನಮ್ಮ ಸಾಮಾಜಿಕ ಪರಿಸ್ಥಿತಿಗಳು ಕಾರಣವಾಗುತ್ತೆ. ನಮ್ಮ ಕೆಲವೊಮ್ಮೆ ಸೀರಿಯಲ್ಗಳು ಕೂಡ, ಕೆಲವೊಂದು ಸೀರಿಯಲ್ಗಳನ್ನೆಲ್ಲ ನಾವು ಹೇಗೆ ಮಾಡ್ಬಿಟ್ಟಿದ್ದೇವೆ ಅಂತಂದ್ರೆ, ನನ್ಗೊಂದೊಂದ್ಸಲ ಯಾರಾದ್ರೂ ಹೇಳ್ಬೇಕಾದ್ರೆ ಎಕ್ಸಾಂಪಲ್ ಆ ಸೀರಿಯಲ್ ಅಲ್ಲಿ ಹಾಗೆ ಮೇಡಮ್ ಅಂತ ಹೇಳುವಾಗ, ಮನೆ ಒಳಗೆ ಇರುವಾಗಲೂ ಕೂಡ ಒಂದಷ್ಟು ಒಡವೆಗಳನ್ನ ಆಭರಣಗಳನ್ನ ಇಟ್ಟುಕೊಂಡು ಚಂದದ ರೇಷ್ಮೆ ಸಾರಿಯನ್ನು ಇಟ್ಟುಕೊಂಡು ಸಿಸ್ಟಮ್ ಅಲ್ಲಿ ಆಗಿದೆಯಾ ಅಂತ ಅದೇ ಅದನ್ನ ನಾವು ಸ್ವಲ್ಪ ಬೇರೆ ರೀತಿಯಲ್ಲಿ ನೋಡುವ ಹಾಗೆ ಅನ್ನಿಸ್ಬೇಕು ಎಲ್ಲರೂ ಕೂಡ. ಈಗ ಒಂದು ಸ್ಟೀರಿಯೋ ಟೈಪ್ ಕೊಟ್ಬಿಡ್ತೀವಿ ನಾವು, ಹೆಣ್ಮಕ್ಳಂದ್ರೆ ಹೀಗೆ ಇರಬೇಕು, ಸೀರೆ ಉಟ್ಕೋಬೇಕು, ಜಡೆ ಹಾಕೋಬೇಕು ಅಂತೆಲ್ಲ ಮಾಡ್ಕೊಂಡಿರ್ತೀವಿ. ಮತ್ತೆ ಈಗ ಪರಿಸ್ಥಿತಿ ಬದಲಾವಣೆ ಆಗಿದೆ, ನಮಗೆ ಬೇರೆ ಎಲ್ಲಾನು ಬೇಕು ಅಂತ ಹೇಳುವಾಗ ನಾವು ಪರಿಸ್ಥಿತಿಗೆ ಅನುಕೂಲವಾಗಿ ಪ್ಯಾಂಟ್ ಶರ್ಟ್ ಹಾಕೋತೀವಿ. ಸೊ ಚೇಂಜ್ ಆಗ್ತಾ ಹೋಗ್ತೀವಿ. ಮತ್ತೆ ಕೆಲಸಗಳಿಗೆ ಅನುಕೂಲವಾಗುವ ಹಾಗೆ ಡ್ರೆಸ್ಸಸ್ ಎಲ್ಲ ಚೇಂಜ್ ಆಗಿದೆ. ಸೊ ಹಂಗಿರುವಾಗ ನೀನು ನಮ್ಮ ಭಾರತೀಯ ಸಂಸ್ಕೃತಿ, ನೀನು ಸೀರೆ ಉಟ್ಕೋ, ಇದು ಮಾಡ್ಕೋ ಅಂತ ಹೇಳಿದ್ರೆ ಒಂದು ಅಭಾಸ ಅಂತ ಆಗುತ್ತೆ. ಸೊ ನಮ್ಮ ಸಾಮಾಜಿಕ ಪರಿಸ್ಥಿತಿಗಳು ಕೂಡ ಎಲ್ಲೋ ಒಂದ್ ಕಡೆ ನಮಗೆ ಪ್ರಾಬ್ಲಮ್ ಮಾಡ್ಬೋದು. ಮತ್ತೆ ನಾನು ಹೇಳೋದೇ 9 ಗಂಟೆ ಆಯ್ತು 10 ಗಂಟೆ ಆಯ್ತು ನೀವು ದಾರಿಯಲ್ಲಿ ಹೋಗ್ಬೇಡಿ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳಿಗೆ ದಾರಿಯಲ್ಲಿ ಯಾಕೆ ಹೋಗ್ಬೇಕು? ಮನೆಗಳಲ್ಲೇ ಹೆಣ್ಣು ಮಕ್ಕಳು ಲೈಂಗಿಕವಾಗಿ ದೌರ್ಜನ್ಯಕ್ಕೊಳಗಾಗ್ತಾರಪ್ಪ. ಬೆಳಗಿನ ಹೊತ್ತೆ ಹಾಡು ಹಗಲಲ್ಲೇ ತಮಗೆ ಗೊತ್ತಿರುವವರಿಂದಲೇ ಅತ್ಯಾಚಾರಗಳು ನಡೆಯುತ್ತೆ. ಅಲ್ಲ, ಹಾಗಿದ್ದಲ್ಲಿ ಮಹಾತ್ಮ ಗಾಂಧೀಜಿಯವರ ಕನಸಾದರೂ ನನಸಾಗುವುದು ಹೇಗೆ ಅಂತ, ಮಧ್ಯರಾತ್ರಿಯಲ್ಲಿ ಮಹಿಳೆಯೊಬ್ಬಳು ಏಕಾಂಗಿಯಾಗಿ ನಡೆದು ಹೋಗುವಂತ ಒಂದು ವಾತಾವರಣ ಯಾವಾಗ ನಿರ್ಮಾಣ ಆಗುತ್ತದೋ ಆವಾಗ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತೇಳಿ ಹೇಳ್ತಾರೆ. ಅದು ಅದೇ ಸೊ ಇದನ್ನ ಎಷ್ಟು ಒಪ್ಪಿಕೊಳ್ಳಬಹುದು? ರಾತ್ರಿ 9 ಗಂಟೆ ಹೋಗಬಾರ್ದು. ಆದ್ರೂ ಏನ್ ಗೊತ್ತಾ, ನಾವು ರಾತ್ರಿ ಹೊತ್ತು ಎಲ್ಲರೂ ಹೋಗ್ಬೇಕು. ಈಗ ಗಂಡಸರಿಗೂ ರಾತ್ರಿ ಹೊತ್ತು ಹೋಗಕ್ ಕಷ್ಟ ಆಗುತ್ತೆ, ದರೋಡೆಕಾರರು ಇರ್ತಾರೆ, ಕಳ್ಳಕಾಕರ ಭಯ ಇರುತ್ತೆ, ಆ ತರ ಇರುತ್ತೆ. ಹೆಣ್ಣು ಮಕ್ಕಳಿಗೆ ಅದ್ರಲ್ಲಿ ಇನ್ನೊಂದು ಎಕ್ಸ್ಟ್ರಾ ಏನಂದ್ರೆ ಅವರ ಶೀಲವನ್ನ ಇದು ಮಾಡ್ತಾರೆ ಅಂತ. ಯಾವುದೋ ಭೂತ, ಯಾವುದೇ ಪಿಶಾಚಿ, ಯಾವುದೇ ಪ್ರೇತ ಅನ್ನೋದು
ತಡೆಯೋದಕ್ಕಿಂತ ಕೂಡ ಮನುಷ್ಯನನ್ನೇ ತಡೆದು ಹೌದು ಹೌದು ಆ ತರದಿರುತ್ತೆ. ಮತ್ತೆ ನಮ್ಮ ಮನೆಗಳಲ್ಲೂ ಕೂಡ ನಮಗೆ ಸೆಕ್ಯೂರಿಟಿ ಇಲ್ಲ. ಈಗ ಮೋಸ್ಟ್ ಆಫ್ ದ ಟೈಮ್ ನಾವೇನ್ ನೋಡ್ತೀವಿ ಅಂದ್ರೆ ಅಪ್ಪ ಅಮ್ಮಂದಿರು ಇಬ್ರು ಕೆಲ್ಸಕ್ಕೆ ಹೋಗ್ಬಿಡ್ತಾರೆ, ಮನೆಯಲ್ಲಿ ಮಕ್ಳನ್ನ ಬಿಟ್ಬಿಟ್ಟು ಹೊಟ್ಟೋಗ್ತಾರೆ. ಅದು ಕೂಲಿಯಾಗೆ ಹೋಗ್ಬೋದು ಅಥವಾ ವೈಟ್ ಕಾಲರ್ ಜಾಬ್ ಇರ್ಬೋದು, ಏನಕ್ಕಾದ್ರೂ ಮನೆಗಳಲ್ಲಿ ಒಬ್ಬ ಆಂಟಿ ಮಗಳಿದ್ದಾರೆ, ಎಲ್ಲ ತಾಯಿ ತಂದೆಯರಿಗೂ ಭಯ ಆಗ್ತಾ ಇರುತ್ತೆ. ಸ್ಕೂಲ್ಗೆ ಹೋದ್ರೆ ಎಲ್ಲರಿಗೂ ಅದಕ್ಕೆ ಒಂಥರ ಸೇಫ್ಟಿ, ಸ್ಕೂಲಲ್ಲಿ ಇದಾರಪ್ಪ ಅಂತ ಹೇಳಿ. ಸ್ಕೂಲಿಂದ ಮನೆಗೆ ಬರ್ದಿದ್ದಾರೆ ಅಥವಾ ರಜದ ಟೈಮಲ್ಲಿ ಹೆಣ್ಣು ಮಕ್ಕಳು ಒಬ್ರೊಬ್ನೇ ಬಿಡ್ಲಿಕ್ಕೆ ಭಯ ಆಗುತ್ತೆ. ಹಾಗೆ ಕೂಲಿಗೆ ಹೋದ ಹೆಣ್ಣು ಮಕ್ಕಳನ್ನ ನೋಡಿದೀನಿ, ತುಂಬಾ ಜನ ನಮಗೆ ಬರ್ತಾರಲ್ಲ, ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋದ್ರೆ ಕೂಲಿ ಕೆಲಸಕ್ಕೆ, ಮನೆಯಲ್ಲಿ ಹೆಣ್ಣು ಮಕ್ಕಳು ಒಬ್ರೇ ಇದ್ದಾಗ ಅಕ್ಕಪಕ್ಕದ ಮನೆಯವರು ಗೊತ್ತಿರೋರೇ ಬರ್ತಾರೆ. ಮತ್ತೆ ಏನು ಅಂತ ಯೋಚನೆ ಮಾಡುವ ಮುಂಚೆ ಅವರೆಲ್ಲ ಲೈಂಗಿಕ ಇದರಲ್ಲಿ ತೊಡಗ್ಬಿಟ್ಟಿರ್ತಾರೆ. ಕೊನೆಗೆ ಅವರಿಗೆ ಪ್ರೆಗ್ನೆನ್ಸಿ ಆಗಿರೋದು ಗೊತ್ತಿರಲ್ಲ. ಮತ್ತೆ ಪ್ರೆಗ್ನೆನ್ಸಿ ಆಗ್ಬಿಟ್ಟು ಡಾಕ್ಟರ್ ಹತ್ರ ಹೋದಾಗ್ಲೂ ಸರಿಯಾಗಿ ಚಿಕಿತ್ಸೆ ಆಗಲ್ಲ ಒಂದೊಂದ್ಸಲ. ಕೊನೆಗೆ ನಮ್ಮ ಹತ್ರ ಬರುವಾಗ 8 ತಿಂಗಳು 9 ತಿಂಗಳ ಗರ್ಭಿಣಿ ಆಗ್ತಾರೆ. ಸೊ ಅದನ್ನ ಏನ್ ಮಾಡ್ತಾರೆ ಪಾಪ ತಾಯಂದಿರು, ಅಯ್ಯೋ ನಂಗೆ ಗೊತ್ತೇ ಇಲ್ಲ ಮೇಡಮ್ ಅಂತ ಅಳ್ತಾರೆ. ಬೆಳಗ್ಗೆ ಹೋದ್ರೆ ರಾತ್ರಿ ಬರ್ತೀನಿ ಮೇಡಮ್, ಕೂಲಿ ಕೆಲಸ ಏನ್ ಮಾಡ್ಲಿ ನಂಗೆ ಗೊತ್ತಿಲ್ಲ ಅಂತಾರೆ. ಸೊ ಈಗ ಆ ಥರದೆಲ್ಲ ತುಂಬಾ ಗೌರ್ಮೆಂಟ್ ಸ್ಟ್ರಿಕ್ಟ್ ಆಗಿ ಇದು ಮಾಡಿದೆ. ಮತ್ತೆ ನಾವು MTP ಮಾಡೋದಂತಾದ್ರೆ 20 ವಾರದ ಒಳಗಡೆನೆ ಮಾಡಬೇಕು, 20 ವಾರದ ನಂತರ ಮಾಡ್ಲಿಕ್ಕಿಲ್ಲ. ಅಂದ್ರೆ ಇಂತಹ ಪ್ರಕರಣ ನೀವು ಹೇಳಿದಂಥ ಪ್ರಕರಣಗಳು, ಹುಡುಗಿಯೊಬ್ಬಳನ್ನೇ ಮನೆಯಲ್ಲಿ ಬಿಟ್ಟು ಹೋಗುವಂಥದ್ದು, ಇವರು ಕೆಲಸಕ್ಕೆ ಹೋಗುವಂಥದ್ದು, ಇತ್ತೀಚಿನ ದಿನಗಳಲ್ಲೂ ಇಂತಹ ಪ್ರಕರಣಗಳು ಕಂಡು ಬರ್ತವೆ. ಅಂದ್ರೆ ಎಲ್ಲಿ ಹೆಣ್ಣು ಮಕ್ಕಳು ಶಾಲೆಗೆ ಹೋಗಬೇಕು ಅಂತಂದಾಗ ಹೆಣ್ಣು ಮಕ್ಕಳು ಶಾಲೆಗೆ ಕಳಿಸಬೇಕು, ಕಳಿಸದೇ ಇರುವುದು ಕೂಡ ಕಾರಣ ಆಗಬಹುದು. ಅದು ಒಂದು ಕಾರಣ. ಒಂದು ಮತ್ತೆ ಶಾಲೆ ಇಲ್ಲದೆ, ಶಾಲೆ ಬಿಟ್ಟ ನಂತರ ಒಂದು ಸಂಜೆ ಹೊತ್ತು ಮನೆಯಲ್ಲಿ ಅಪ್ಪ ಅಮ್ಮಂದಿರು ಇಲ್ಲದಿದ್ರೆ ಸಮಸ್ಯೆ ಆಗುತ್ತೆ. ಮತ್ತೆ ರಜದ ದಿನಗಳಲ್ಲಿ, ಮತ್ತೆ ಮೋಸ್ಟ್ ಆಫ್ ದ ಟೈಮ್ ನಾನು ಹೇಳ್ದಂಗೆ ಏನ್ ಗೊತ್ತಾ, ಗೊತ್ತಿರೋರಿಂದಾನೇ ಆಗುತ್ತೆ. ದಿನ ಹೋಗಿ ಬರುವವರು, ಮನೆಗೆ ತುಂಬಾ ಪರಿಚಿತವಾದ ವ್ಯಕ್ತಿಗಳಿಂದಾನೇ ಆಗಿರುತ್ತೆ. ಸೊ ಅದು ಅವಾಗ ಯಾರು ಅದನ್ನ ಸಸ್ಪೆಕ್ಟ್ ಮಾಡಲ್ಲ. ಸೊ ನಾವೊಮ್ಮೆ ಅದೇ ಸ್ಕೂಲ್ಗಳಲ್ಲೆಲ್ಲ ಹೋದಾಗ ಏನ್ ಹಿಂಗೆ ಅಂತ ಕೇಳುವಾಗ ನಾವ್ ಹೇಳಿದ್ರು ನಮ್ಮ ಅಮ್ಮ ಅಪ್ಪ ನಂಬೋದಿಲ್ಲ ಮೇಡಮ್ ಅಂತಾರೆ ಮಕ್ಕಳು. ನಾನು ಹೇಳಿದೆ ಈ ತರ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಯ್ಯೋ ಅವ್ರು ಅಷ್ಟು ಒಳ್ಳೆಯವರು, ಆ ಅಂಕಲ್ ಅಷ್ಟು ಒಳ್ಳೆಯವರು, ಹಂಗೆಲ್ಲ ಮಾಡ್ತಾರ ಅಂತ. ಹಾಗಾಗಿ ಗೊತ್ತಿರೋವ್ರೆ. ಈಗ ನಾವ್ ಎಷ್ಟೊಂದ್ ಕಡೆ ನೋಡಿದೀವಿ, ಸ್ವಂತ ಅಪ್ಪಂದಿರೇ ಅವರ ಹೆಣ್ಣು ಮಕ್ಕಳನ್ನ ಇದು ಮಾಡಿ. ಆದ್ರೆ ಇಂಥೆಲ್ಲ ಪ್ರಕರಣ ನೋಡುವಾಗ ಕೂಲಿ ಕಾರ್ಮಿಕರು ಇರುವಂತ ಒಂದು ಪ್ರದೇಶಗಳು, ಅಲ್ಲೂ ಮತ್ತೆ ಕೆಲವೊಂದು ಕೌಟುಂಬಿಕವಾದ ಪರಿಸ್ಥಿತಿ ನೋಡುವ, ಎರಡನೇ ಹೆಂಡತಿ, ಇಂಥ ಪರಿಸ್ಥಿತಿಗಳು ಇರುವಂತದನ್ನು ಕೂಡ ನಾವು ನೋಡಿದ್ವಿ. ಅಂದ್ರೆ ತೀರಾ ಒಂದು ಶಿಕ್ಷಣ ಇಲ್ಲದೆ ಇರುವವರು, ತೀರಾ ಕೆಳಸ್ತರದಲ್ಲಿ ಇರುವವರದು ಒಂದಾದರೆ, ಹೈಯರ್ ಅಲ್ಲಿ ಇರೋರು ಇನ್ನೊಂದರ. ಸಿ ಮೆನಿ ಟೈಮ್ಸ್ ದೀಸ್ ಟೂ ಆರ್ ಎಕ್ಸ್ಟ್ರೀಮ್ಸ್. ಇನ್ ಮಧ್ಯದಲ್ಲಿರೋರೆಲ್ಲ ಮಿಡಲ್ ಕ್ಲಾಸ್, ಅವರೆಲ್ಲರೂ ಎಲ್ಲದಕ್ಕೂ ಅಂಜುವವರು, ಎಲ್ಲದಕ್ಕೂ ಹೆದರಿಕೆ ಮಾಡ್ಕೊಳ್ಳೋರು. ಇವೆರಡರಲ್ಲಿ ತುಂಬಾ ಎಕ್ಸ್ಟ್ರೀಮ್ಸ್ ಆಗ್ಬಿಡುತ್ತೆ. ಎಕ್ಸ್ಟ್ರೀಮ್ಸ್ ಅಲ್ಲೇ ಪ್ರಾಬ್ಲಮ್. ನಮಗೆ ತೀರಾ ಕೆಳಸ್ತರ ಮತ್ತು ತೀರಾ ಮೇಲ್ಸ್ತರದ್ದು ಪ್ರಾಬ್ಲಮ್ಸ್. ತೀರಾ ಮೇಲ್ಸ್ತರದಲ್ಲಿ ಏನಂತ ಬಹಳ ಎಲ್ಲವನ್ನೂ ಕೊಟ್ಟಿರ್ತಾರೆ, ಏನಾದ್ರೂ ನಡೆಯುತ್ತೆ, ಹೇಗಿದ್ರು ನಡೆಯುತ್ತೆ, ಅವ್ರಲ್ಲಿ ಏನಂತ ಇದ್ ಮಾಡ್ಕೊಳಲ್ಲ. ತೀರಾ ಕೆಳಮಟ್ಟದವ್ರದ್ದು ಇರಲ್ಲ, ಮಧ್ಯದಲ್ಲಿರೋರೇ ಪ್ರಾಬ್ಲಮ್. ಅಂತವ್ರೆ ಏನ್ ಮಾಡೋದು, ಸುಸೈಡ್ ಅಟೆಂಪ್ಟ್ ಮಾಡ್ಕೊಳ್ಳೋದು. ಮುಂಚೆ ಎಲ್ಲ ಹೆಣ್ಣು ಮಕ್ಕಳು ತುಂಬಾ ಸಾಯ್ತಾ ಇದ್ರು. ಹಾಗಾದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಏನೋ ಇದು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪ್ರಕರಣ ಸ್ವಲ್ಪ ಕಡಿಮೆ ಆಗಿದೆ. ಮುಂಚೆ ಎಲ್ಲ ಅನೈತಿಕ ಸಂಬಂಧಗಳಲ್ಲಿ ಅಥವಾ ಈ ತರ ಪ್ರೆಗ್ನೆನ್ಸಿ ಆಗ್ಬಿಟ್ರೆ ಏನು ಮಾಡಕ್ ತೋಚ್ತಿರ್ಲಿಲ್ಲ ಅವ್ರಿಗೆ, ಡಾಕ್ಟರ್ ಹತ್ರ ಬರ್ಬೇಕು ಅಂತಾನು ಅನ್ನಿಸ್ತಿರ್ಲಿಲ್ಲ. ಆಗಿದೆ ಅಂದಿದ ತಕ್ಷಣ ಅವರು ಸುಸೈಡ್ ಮಾಡ್ಕೊಂಡ್ಬಿಡ್ತಾ ಇದ್ರು. ನಾವ್ ಎಷ್ಟೊಂದು ಪೋಸ್ಟ್ ಮಾರ್ಟಮ್ ಮಾಡಿದೀವಿ ಮುಂಚೆ ಎಲ್ಲ. ಸೊ ಪೋಸ್ಟ್ ಮಾರ್ಟಮ್ ಮಾಡೋದಾಗೆಲ್ಲಾನು ನಾವು ಗರ್ಭಚೀಲನ ತೆಗೆದು ನೋಡೋದು ಗರ್ಭಿಣಿನ ಅಂತ ಹೇಳಿ. ಸೊ ಅವಾಗ ಬಹಳ ಬೇಜಾರಾಗ್ತಿತ್ತು ನನ್ಗೆ. ಯಾವಾಗ್ಲೂ ಅದೊಂದು ಅನ್ನಿಸ್ತಿತ್ತು, ನಾವು ಹೆಣ್ಣು ಮಕ್ಕಳಿಗೆ ನೀವು ಸೂಸೈಡ್ ಮಾಡ್ಕೊಳಕ್ ಇದು ಕಾರಣ ಅಲ್ಲ, ಹಂಗ ಮಾಡ್ಕೋಬೇಡಿ. ಏನೋ ಒಂದು ಅಕಸ್ಮಾತ್ ಒಂದ್ಸಲ ಹಂಗಾಗಿದೆ ಅಂತ ಆದ್ರೆ ಅದು ನಿಮ್ಮ ಜೀವನದ ಅಂತ್ಯ ಅಲ್ಲ, ಅದಕ್ಕೆ ಏನಾದ್ರು ಒಂದು ಪರಿಹಾರ ಇರುತ್ತೆ ಅಂತ ನಾನು ಯಾವಾಗ್ಲೂ ಅನ್ಕೋತಿದ್ದೆ. ಮತ್ತೆ ನಾನು ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಹೋಗಿ ಹೇಳ್ಬೇಕು ಅಂತ ಹೇಳಿ ಐ ವಾಸ್ ಡೂಯಿಂಗ್ ದಟ್ ಫಾರ್ ಆಲ್ಮೋಸ್ಟ್ 10 years. ಅಂದ್ರೆ ಹಿಂದೆ ಬಹುಶಃ ಅಂತ ಧೈರ್ಯ ಮಾಡ್ಕೊಳ್ಳುವಷ್ಟು ಮಟ್ಟಿಗೆ ಇರ್ಲಿಲ್ಲ. ಯಾಕೆಂದ್ರೆ ಆಗ ಎಜುಕೇಶನ್ ಇರ್ಲಿಲ್ಲ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಹಣಕಾಸಿನ ತೊಂದರೆಗಳಿರ್ತಾ ಇತ್ತು. ಮನೆಯಲ್ಲಿ ಸಮಸ್ಯೆಗಳಲ್ಲಿ ಈಗ ಹೇಳಕ್ಕಾಗ್ತಿಲ್ಲ, ಅಯ್ಯೋ ಮನೆ ಮಾನ ಮರ್ಯಾದೆ ಅದೆಲ್ಲ ಇತ್ತು. ಈಗ ಆ ಥರದ್ದೆಲ್ಲ ಅಷ್ಟೊಂದಿಲ್ಲ. ಯಾಕೆ ಅಂತಂದ್ರೆ ಈಗ ತುಂಬಾ ವೈಡ್ ಆಗಿ ಹೋಗ್ತೀವಿ ನಾವು, ಕೆಲಸಕ್ಕೆಲ್ಲೋ ಹೋಗಿ ಬರ್ತಾರೆ. ಈಗ ಮೋಸ್ಟ್ ಆಫ್ ದ ಟೈಮ್ ನೋಡಿ, ಮಂಗಳೂರವರೆಲ್ಲ ಬೆಂಗಳೂರಲ್ಲಿ ಇರ್ತಾರೆ ಕೆಲಸದಲ್ಲಿ, ಬೆಂಗಳೂರವರೆಲ್ಲ ಅಮೆರಿಕಾದಲ್ಲಿದ್ದಾರೆ. ಎಲ್ಲೂ ಇಂಥದ್ದೇ ತಾನು ಹುಟ್ಟಿದ ಜಾಗದಲ್ಲಿ ನಿಂತು ನಾನು ಏನಾದ್ರೂ ಮಾಡಬೇಕು ಅನ್ನೋಷ್ಟರ ಮಟ್ಟಿಗೆ ಈಗ ಇಲ್ಲ, ಪರಿಸ್ಥಿತಿ ಕೂಡ ಹಾಗಿಲ್ಲ. ಆಗ ಮಾನ ಮರ್ಯಾದೆಗಳ ಕ್ವಶನ್ ಬರಲ್ಲ. ಆದರೂ ಪ್ರೀ ಮ್ಯಾರಿಟಲ್ ಸೆಕ್ಸ್ ಬಗ್ಗೆ ಬಹಳ ಪ್ರಾಬ್ಲಮ್ಸ್ ಇದೆ, ಇಲ್ಲ ಅಂತಲ್ಲ. ಬಟ್ ಏನಂದ್ರೆ ಎವ್ರಿಬಡಿ ನೋಸ್ ಅಬೌಟ್ ಎವ್ರಿಥಿಂಗ್. ಈಗ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ, ಈ ತರ ಟಿವಿ ಪ್ರೋಗ್ರಾಮ್ಸ್ ಅಲ್ಲಿ ಇರ್ಬೋದು, ಪೇಪರ್ಗಳು ಓದಿರ್ಬೋದು, ಮ್ಯಾಗಝಿನ್ಸ್ ಅಲ್ಲಿ ಓದಿರ್ಬೋದು, ದೇ ಟೇಕ್ ಪ್ರಿಕಾಷನ್ಸ್.
ಹೌದು. ಬಟ್ ಅಷ್ಟೆಲ್ಲ ಪ್ರಿಕಾಷನ್ ತಗೊಂಡ್ರು ಒಮ್ಮೊಮ್ಮೆ ಗರ್ಭಿಣಿ ಆಗ್ತಾರೆ ಬರ್ತಾರೆ. ಆಗ ಪ್ರತಿ ಸಲ ನಾವು ಬುದ್ಧಿವಾದ ಹೇಳ್ತೀವಿ, ದಿಸ್ ಇಸ್ ನಾಟ್ ದ ವೇ. ಯಾಕೆಂತಂದ್ರೆ ಗರ್ಭಿಣಿ ಆಗೋದು ಒಂದಿರ್ಬೋದು, ಆದ್ರೆ ಅದರಿಂದ ಬರುವಂತಹ ಲೈಂಗಿಕ ಸಮಸ್ಯೆಗಳು, ಲೈಂಗಿಕ ರೋಗಗಳು ಕೂಡ ಇರುತ್ತೆ. ಏಡ್ಸ್ ಬಗ್ಗೆ ಬಂದಾಗ ಸ್ಕೂಲ್ಗಳೆಲ್ಲ ನಾವು ಇದನ್ನ ತುಂಬಾ ಹೇಳ್ತೀವಿ. ಎಸ್ ಮೇಡಮ್, ಒಂದು ಅಂದರೆ ಇವತ್ತು ಸ್ವಾವಲಂಬಿ ಆಗಿದ್ದಾಳೆ, ನಿರ್ಭಯಳಾಗಿ ಬದುಕುವಂಥ ಒಂದು ಪರಿಸ್ಥಿತಿ ಇವತ್ತು ಇದೆ. ಆದರೆ ಎಲ್ಲವೂ ಆಗಿದೆ ಅಂತಲೂ ಕೂಡ ಇಲ್ಲ ಅಂತ ಅನ್ನುವಂಥದ್ದು. ಅಂದರೆ ಏನು ಕಾರಣ ಆಗಿರ್ಬೋದು? ಆಧುನಿಕತೆ ಕಾರಣವೋ, ಶಿಕ್ಷಣ ಕಾರಣವೋ, ಸಿನಿಮಾಗಳು ಕಾರಣವೋ, ಸೀರಿಯಲ್ಗಳು ಕಾರಣವೋ, ಯಾವುದು ಕಾರಣ ಆಗಿರ್ಬೋದು ಅಂತ ಹೇಳ್ತೀವಿ? ಸ್ವಾವಲಂಬಿ ಅಂತೂ ಆಗಿದ್ದಾಳೆ, ಇಲ್ಲ ಅಂತಲ್ಲ. ಅಂದ್ರೆ ಹೇಳಿದ್ನಲ್ಲ ಮುಂಚೆ ಹೆಣ್ಮಕ್ಳಿಗೆ ಎಜುಕೇಶನ್ ಇಲ್ಲ, ಎಲ್ಲ ಒಳಗಡೆ ಅಂದ್ರೆ ಮನೆಯಲ್ಲಿ ಒಂದು ಫಾರ್ಮಲ್ ಎಜುಕೇಶನ್ ಸಿಗ್ತಾ ಇತ್ತು. ಶಾಲೆಗೆ ಅಂತ ಹೋಗಕ್ ಶುರು ಮಾಡಿ ನಾನು ಗಂಡಸಿನ ತರಾನೇ ಓದ್ಬೋದು, ಅವ್ರಿಗೂ ನಮ್ಗೂ ಏನು ವ್ಯತ್ಯಾಸ ಇಲ್ಲ. ಮತ್ತೆ ನಿಮ್ಗೆ ಕೆಲವೆಲ್ಲ ಇತ್ತು, ಕಾರ್ ಡ್ರೈವಿಂಗ್ ಬರಲ್ಲ ಅಂತಾನೋ ಅಥವಾ ಲಾರಿ ಡ್ರೈವಿಂಗ್ ಬರಲ್ಲ, ಬಸ್ ಡ್ರೈವಿಂಗ್ ಬರಲ್ಲ. ಈಗ ಮಹಿಳೆ ಎಲ್ಲದರಲ್ಲೂ ಇದ್ದಾರೆ. ಸೊ ಯಾವ ಫೀಲ್ಡ್ ಅಲ್ಲೇ ತಗೊಳ್ಳಿ ನೀವು, ಹೆಣ್ಣು ಮಕ್ಕಳಿದ್ದಾರೆ. ಹೆಣ್ಣು ಮಕ್ಕಳಿಗೆ ಸೈಕಲ್ ಕೊಡುವುದು ಕೂಡ ಸರ್ಕಾರದ ಒಂದು ಕಾರ್ಯಕ್ರಮ. ಇದು ಒಳ್ಳೇದು ಒಳ್ಳೇದು ಒಳ್ಳೇದು. ದಟ್ಸ್ ಆಲ್ ದೋಸ್ ಥಿಂಗ್ಸ್. ಈವನ್ ಸರ್ಕಾರನು ಕೂಡ ಕಾಲಕ್ಕೆ ತಕ್ಕಂತೆ ದಿಸ್ ಇಸ್ ನಾಟ್ ಎ ಚೇಂಜ್. ಒಂದ್ ಸ್ವಲ್ಪ ದಿನದಲ್ಲಿ ಆಗಿದ್ದಲ್ಲ ನೋಡಿ, ಹೇಳಿದಲ್ಲ ಸ್ವತಂತ್ರ ಬಂದ ನಂತರ ಸುಮಾರು ಬದಲಾವಣೆಗಳಾಗ್ತಾ ಬಂದಿದೆ. ಹೆಣ್ಣು ಮಕ್ಕಳು ಶಾಲೆಗೆ ಬರೋದು 7th ಸ್ಟ್ಯಾಂಡರ್ಡ್ ತನಕ ಬರ್ತಿದ್ರು ಮುಂಚೆ, ಮತ್ತೆ SLC ಆಯ್ತು, ಆಮೇಲೆ PUC ಆಯ್ತು. ಮತ್ತೆ ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹ ಕೊಡಕ್ ಕೂಡ ನೀವು ಹೇಳಿದಂಗೆ ಗವರ್ಮೆಂಟ್ ಇಂದ ಸೈಕಲ್ ಕೊಟ್ರು, ಫ್ರೀ ಎಜುಕೇಶನ್ ಅಂತ ಕೊಡ್ತಾ ಇದ್ರು, ಯೂನಿಫಾರ್ಮ್ಸ್ ಕೊಡ್ತಾ ಇದ್ರು, ಪುಸ್ತಕಗಳು ಕೊಡ್ತಾ ಇದ್ರು. ಕೆಲವೊಮ್ಮೆ ಏನಾಗ್ತಿತ್ತು, ಎಲ್ಲ ತಾಯಂದಿರಿಗೂ ಗಂಡ್ ಮಕ್ಳಲ್ವಾ, ಗಂಡ್ ಮಕ್ಳು ಓದ್ಲಿ, ಅವ್ರಾದ್ರೆ ಕೆಲ್ಸಕ್ಕೆ ಹೋಗ್ತಾರೆ, ಹೆಣ್ಮಕ್ಳು ನಾವೇನ್ ಮದ್ವೆ ಮಾಡ್ಬಿಟ್ಟು ಕಳಿಸ್ಬಿಡ್ತೀವಿ ಅಂತೆಲ್ಲ ಮುಂಚೆ ಇತ್ತು. ಅದಕ್ಕೆ ಏನ್ ಮಾಡ್ತಾ ಇದ್ರು, ಸ್ವಲ್ಪ ದುಡ್ಡಿತ್ತು, ಯಾರಿಗ್ ಫೀಸ್ ಕಟ್ಟೋದು, ಗಂಡ್ ಮಗನ್ ಮಾತ್ರ ಕಳ್ಸೋದಾಗಿ ಆತರ ಪರಿಸ್ಥಿತಿ ಇತ್ತು. ಅದಕ್ಕೆ ಏನ್ ಮಾಡ್ತು, ಕಾಲಕ್ಕೆ ತಕ್ಕಂತೆ ಗವರ್ಮೆಂಟ್ ಇಂದ ಸುಮಾರು ಇದು ಮಾಡಿದ್ದಾರೆ. ಪಾಪ ಹಲವಾರು ಬೀದಿ ನಾಟಕಗಳು ಕೂಡ ಮಹಿಳೆಯರ ಪರ ಆಡ್ತಾ ಇದ್ದು. ಹೌದು ಹೌದು, ಎಲ್ಲಾನು ಒಂದು. ಮತ್ತೆ ಇವನ್ ನೀವ್ ಹೇಳ್ದಂಗೆ ಈ ವರದಕ್ಷಿಣೆದೆಲ್ಲ ಇದೆಯಲ್ಲ, ಅದು ತುಂಬಾ ಇತ್ತು ಮುಂಚೆ. ಈಗ ಹೆಣ್ಣು ಮಕ್ಳಿಗೆ ಈಗ ವರದಕ್ಷಿಣೆ ಪರ ಸ್ಕಿಟ್ ಮಾಡೋದು ಅಂದ್ರೆ ಬಹಳ ಹಳೆ ಕಾಲದ್ದು ಅನ್ನುವ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾಕೆಂದ್ರೆ ಹೆಣ್ಣು ಮಕ್ಕಳೆಲ್ಲ ಈಗ ಕೆಲ್ಸಕ್ಕೆ ಹೋಗ್ತಾರೆ, ಯಾರು ಕೂಡ ವರದಕ್ಷಿಣೆ ಕೊಟ್ಬಿಟ್ಟು ಮದ್ವೆ ಆಗೋ ಅವಶ್ಯಕತೆನೇ ಇಲ್ಲ. ಅವ್ರು ಇಡೀ ಜೀವಮಾನ ಫುಲ್ ದುಡಿತಾರೆ, ಇಡೀ ಜೀವಮಾನ ದುಡಿದು ಗಂಡನಿಗೆ ಕೊಡ್ತಾರೆ ಈಗಲೂ ಕೂಡ. ಸೊ ನಾನು ಹೇಳೋದು ಅದನ್ನೇ, ವರದಕ್ಷಿಣೆ ಅಂದ್ರೆ ಒಂದೇ ಸಲ ಒನ್ ಟೈಮ್ ತಗೊಳ್ಳೋದು, ಇದು ಮಂತ್ಲಿ ಬರ್ತಾನೆ ಇರುತ್ತೆ ವರದಕ್ಷಿಣೆ. ಯಾಕಂದ್ರೆ ಕೆಲವು ಮನೆಗಳಲ್ಲಿ ಪಾಪ ಇನ್ನೂ ಹೆಂಡತಿದಿರು ಪ್ರತಿ ತಿಂಗಳು ಬರುವ ಸಂಬಳನ ಗಂಡಂದಿರು ಕೊಡ್ಬೇಕು. ಕರೆಕ್ಟ್. ಅವ್ರಿಗೆ ಅದ್ರಲ್ಲೂ ಸ್ವತಂತ್ರ ಇರಲ್ಲ. ಗಂಡ ದುಡಿದ್ರು ಕೂಡ ಇವಳು ಬರುವಂತ ಸಂಬಳದಲ್ಲಿ ಅಥವಾ ಒಂದ್ ಸ್ವಲ್ಪ ನಿನ್ನ ಖರ್ಚಿಗೆ ಅಂತ ಇರೋಕ್ ಕೊಡ್ತಾರೆ. ಕೆಲವು ಮನೆಗಳಲ್ಲಿ ಮಾತ್ರ ಆ ತರ ಸ್ವತಂತ್ರ ಇದೆ. ಕೆಲವು ಗಂಡಸರೆಲ್ಲ ತುಂಬಾ ಚೆನ್ನಾಗಿ ಯೋಚನೆ ಮಾಡ್ತಾರೆ. ನಮ್ಮ ಮನೆಯಲ್ಲಂತೂ ನಮ್ಮ ಹಸ್ಬೆಂಡ್ ಒಂದಿನಕ್ಕೂ ಕೇಳಲ್ಲ. ಆ ತರದಿದ್ರೆ ಯು ವಿಲ್ ಬಿ ವೆರಿ ಫ್ರೀ ಹ್ಯಾಂಡ್. ಮತ್ತೆ ನಿಮ್ಗೆ ಯಾರಿಗೆ ಬೇಕಾದ್ರೂ ಕೊಡೋದು ತಗೊಳ್ಳೋದೆಲ್ಲ ಒಂದಿರುತ್ತೆ. ನಮ್ಮ ಹತ್ರ ಫಸ್ಟ್ ಅದಕ್ಕೆ ಎಲ್ಲ ಹೆಣ್ಣು ಮಕ್ಕಳು ಸಬಲೆಯರ ಅಂತ ಹೇಳುವಾಗ ಎಕನಾಮಿಕಲಿ ಕೂಡ, ಆರ್ಥಿಕವಾಗಿ ಕೂಡ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಆಗ ಮಾತ್ರ ಆಕೆಗೆ ತನ್ನ ಯೋಚನೆಗಳು ಇದನ್ನ ಇದ್ ಮಾಡಕ್ಕಾಗತ್ತೆ. ಇಲ್ಲ ನೋಡಿ, ಮುಂಚೆ ಎಲ್ಲ ಯಾವ್ದಾದ್ರು ಗಂಡನ್ ತೋರಿಸ್ಬಿಟ್ಟು ನೀನ್ ಮದ್ವೆ ಆಗೋ ಅಂದ್ರೆ ಮದ್ವೆ ಆಗ್ತಿದ್ರೆ ಹೆಣ್ಮಕ್ಳು. ಈಗ ಆತರ ಪರಿಸ್ಥಿತಿ ಇಲ್ಲ. ಈಗ ಹೆಣ್ಣು ಮಕ್ಕಳಿಗೆ ನನ್ ಗಂಡ ಹಿಂಗೆ ಇರ್ಬೇಕು ಅಂತ ಕೇಳುವಷ್ಟು ಇದಿದೆ. ಮತ್ತೆ ಹೆಣ್ಣು ಗಂಡು ಮಾತಾಡ್ಬಿಟ್ಟು ರೆಫ್ಯೂಸ್ ಮಾಡುವಂತಹ ಇದು ಕೂಡ ಅದಿರ್ಲಿಲ್ಲ. ಮನೆಯ ಯಜಮಾನ ಯಾರನ್ನು ಸೂಚಿಸ್ತಾನೋ ಅವನನ್ನ ಇವಳು ಮದುವೆ ಆಗ್ಲೇಬೇಕು ಅನ್ನೋದು ಕಟ್ಟುಪಾಡುಗಳು ಇತ್ತು. ಈಗ ಅದಿಲ್ಲ ಪರಿಸ್ಥಿತಿ. ಬಾಲ್ಯ ವಿವಾಹ ಒಂದೆಡೆಯಲ್ಲಿ ಬಹಳ ದೊಡ್ಡ ಸಮಸ್ಯೆ ಆಗ್ತಾ ಇದ್ದು ಹೆಣ್ಣು ಮಕ್ಕಳಿಗೆ. ಬಹುಶಃ ಈಗಲೂ ಉತ್ತರ ಕರ್ನಾಟಕದಲ್ಲಿ ಈಗಲೂ ಇದೆ. ಅದನ್ನ ಯಾರು ಕೂಡ ರಿಪೋರ್ಟ್ ಮಾಡ್ಕೊಳಲ್ಲ. ಮತ್ತೆ ಈಗಲೂ ಕೂಡ ಇಲ್ಲೂ ಕೂಡ ನಮ್ಗೆ ಕೆಲವೊಮ್ಮೆ ಬರುತ್ತೆ, ಬಾಗಲಕೋಟೆಯಿಂದ ಬಂದಿರೋರೆಲ್ಲ 15 ವರ್ಷಕ್ಕೆ ಮದುವೆ ಮಾಡ್ಬಿಟ್ಟಿರ್ತಾರೆ. ಆಕ್ಚುಲಿ 15 ವರ್ಷಕ್ಕೆ ಮದುವೆ ಮಾಡಿದ್ರೆ ವಿ ಹ್ಯಾವ್ ಟು ರಿಪೋರ್ಟ್ ಟು ದ ಗವರ್ಮೆಂಟ್ ಅಂಡ್ ದೇ ಬಿಕಮ್ ಅಂಡರ್ ಪ್ರಾಬ್ಲಮ್ ಆಗ್ಬಿಡುತ್ತೆ ಅವರಿಗೆ. ಮತ್ತೆ ಅದಕ್ಕೆ ಈಗ 15 ಮುಂಚೆ 16 ವರ್ಷ ತನಕ ರೇಪ್ ಅಂತೆಲ್ಲ ಕನ್ಸಿಡರ್ ಮಾಡ್ತಾ ಇದ್ವಿ. ಈಗ 18 ವರ್ಷದ ಒಳಗಿನವ್ರಿಗೂ ಕೂಡ ರೇಪ್ ಅಂತಾನೆ ತಗೋತಾ ಇದೀವಿ. ಸೊ ಯಾವಾಗ ನಮಗೆ ಗವರ್ಮೆಂಟ್ ಇಂದ ಈಗ 18 ವರ್ಷದ ನಂತರದವರು ಮದುವೆ ಮಾಡ್ಕೋಬಹುದು ಅಂತಿದೆಯೋ, ಸೊ 18 ವರ್ಷದಿಂದ ಮುಂದೆ ಬರೋರ್ದು ಏನೇ ಆದ್ರೂ, ಇವನ್ ಮದುವೆ ಮಾಡ್ಕೊಂಡಿರೋರ್ದು ಕೂಡ ದೇ ಕಮ್ ಅಂಡರ್ ದಿಸ್. ಸೊ ಮದುವೆ ಊರ್ಜಿತವಾಗಲ್ಲ ಅವ್ರದ್ದೆಲ್ಲ. ಮತ್ತೆ ಇವನ್ ನಾವು ಮುಂಚೆ ಎಲ್ಲ 16 ವರ್ಷ ಅಂತ ಇತ್ತು ನಮ್ಮಲ್ಲಿ, ರೇಪ್ ಮಾಡಿದ್ರೆ 16 ವರ್ಷದ ಒಳಗಡೆ ಅಂತ ಹೆಣ್ಣು ಮಕ್ಕಳಿಗೆ, ಈಗ 18 ವರ್ಷ ಮಾಡಿದ್ದಾರೆ. ಸೊ ಈ 16ರಿಂದ 18 ವರ್ಷದ ಹೆಣ್ಣು ಮಕ್ಕಳ ಇದೆಯಲ್ಲ ತುಂಬಾ ಬಂದ್ಬಿಡ್ತಾರೆ. ನಮ್ಗೆ ತುಂಬಾ ಕಷ್ಟ ಆಗುತ್ತೆ ನಮ್ಗೆ ಅವ್ರನ್ನೆಲ್ಲ ಇದ್ ಮಾಡೋದಕ್ಕೆ. ಅದೇ ನಾವು ಅವರ ಇದೆಲ್ಲ ಸರ್ಟಿಫಿಕೇಟ್ ತಗೊಂಡು ಎಲ್ಲ ನೋಡಿ 16 ವರ್ಷನ 18 ವರ್ಷನ ಅಂತ ಮಾಡಿ ಅವರು ಇದಾಗ್ಬಿಡ್ತಾರ. ಅವ್ರು ಅವಾಗ ದೇ ವಿಲ್ ಗೋ ಟು ಇದು ಸೆಂಟರ್ಸ್. ಸೊ ಅವರಿಗೆ ಬಹಳ ಕಷ್ಟ. ಅಂದ್ರೆ ಅವ್ರು ಗರ್ಭಿಣಿಯರಾಗೋದು ಕೂಡ ಅದು ಕೂಡ ಕ್ರೈಮೇ. ಅಂದ್ರೆ 18 ವರ್ಷದ ಒಳಗಡೆ ಮದುವೆ ಆಗಿದೀವಿ ನಾವು, ಮಗು ಆಗ್ತಾ ಇದೆ ಅಂದ್ರೂ ಕೂಡ ಅವರನ್ನ ನಾವು ಇದಂತಾನೆ ಕನ್ಸಿಡರ್ ಮಾಡೋದು. ವಿ ಹ್ಯಾವ್ ಟು ರಿಪೋರ್ಟ್ ಟು ದ ಗವರ್ಮೆಂಟ್.
ಎಸ್ 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 ಇಲ್ಲಿ ಮತ್ತೊಂದೆಡೆಯಲ್ಲಿ ಈಗ ವರದಕ್ಷಿಣೆ ಅಂತ ಅನ್ನೋದು ಒಂದೆಡೆ ಹಳೆಯದಪ್ಪ ಅಂತಾದ್ರೂ ಕೆಲವೆಡೆಗಳಲ್ಲಿ ಇವತ್ತು ನಡೀತಾ ಇದೆ. ಇನ್ನು ಬಾಲ್ಯ ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಬಹಳ ದೊಡ್ಡ ಸಮಸ್ಯೆ ಎದುರಿಸುವಂಥದ್ದು ಹೆಣ್ಣು ಮಕ್ಕಳು ಅಂತ ದೊಡ್ಡ ಸಮಸ್ಯೆನ ಎದುರಿಸುವುದು ಬಾಲ್ಯ ವಿವಾಹದಲ್ಲೂ. ಗಂಡು ಮಕ್ಕಳು ಅಲ್ಲ, ಹೆಣ್ಣು ಮಕ್ಕಳೇ ಸಮಸ್ಯೆನ ಎದುರಿಸ್ತಾ ಇಲ್ಲ. ಗಂಡು ಮಕ್ಕಳು ಕೂಡ ನೋಡಿ 18-19 ವರ್ಷದ ಗಂಡು ಮಕ್ಳಿಗೆ ಮದುವೆ ಮಾಡ್ಬಿಡ್ತಾರೆ. ಅವ್ರಿಗೆ ಏನ್ ಗೊತ್ತಾಗುತ್ತೆ ಪಾಪ, ಅವ್ರಿಗೂ ಏನು ಗೊತ್ತಾಗೋದಿಲ್ಲ. ಸುಮ್ನೆ ಏನೋ ಮದುವೆ ಮಾಡಿದ್ದಾರೆ, ಅದೇನೋ ಮಕ್ಕಳ ಆಟಿಕೆ ತರ ಅಂತ ಗೊತ್ಬಿಡ್ತಾರೆ. ಒಂದ್ ಮಗು ಆದ್ರೂ ಬೊಂಬೆ ತರ ಆಟ ಆಡೋ ತರ ಆಗುತ್ತೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಎಲ್ಲೋ ಎಲ್ಲ ವ್ಯವಸ್ಥೆಗಳನ್ನ ಕಂಡಾಗ ಒಬ್ರು ವಿದ್ವಾಂಸರು ಹೇಳಿದ್ರು, ಬೇಗ ಮದುವೆ ಮಾಡಿಬಿಡಿ ಹೆಣ್ಣು ಮಕ್ಕಳಿಗೆ ಈಗಿನ ಪರಿಸ್ಥಿತಿಯಲ್ಲಿ, ಆಗೆಲ್ಲ ಸರಿ ಹೋಗುತ್ತೆ. ಇದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲಪ್ಪ. ನಾನು ಎಲ್ಲಾ ಕಡೆ ಇನ್ಫ್ಯಾಕ್ಟ್ ಕಾಲೇಜು ಸ್ಕೂಲ್ಸ್ಗೆಲ್ಲ ಹೋದಾಗ ನೀವ್ ಯಾಕೆ ಸಮಾನತೆ ಅಂತ ಎಲ್ಲಾದ್ರೂ ಒದ್ದಾಡ್ತಿರಲ್ಲ, 18 ವರ್ಷ ಯಾಕೆ ಇಟ್ಟಿದ್ದಾರೆ, 21 ವರ್ಷ ಕೇಳಿ ಅಂತಿದ್ದೀನಿ ನಾನು. ಗಂಡು ಹುಡುಗರೊಟ್ಟಿಗೆ ನಿಮ್ಗೂ ಇದು ಬೇಕು, ಸಮಾನತೆ ಬೇಕು, 21 ವರ್ಷ ಕೇಳಿ ನೀವು ಕೂಡ. ನೀವ್ ಯಾಕೆ 18 ವರ್ಷಕ್ಕೆ ಮದುವೆ ಮಾಡ್ಕೋತೀರಾ ಅಂತ ಹೇಳ್ತಿದ್ದೀನಿ ನಾನು. ಯಾಕೆ ಅಂತಂದ್ರೆ 21 ವರ್ಷಕ್ಕೆ ಒಂದು ಡಿಗ್ರಿ ಆಗ್ಬೇಕು, ಓದ್ಬೇಕು ಎಲ್ಲ ಹೆಣ್ಣು ಮಕ್ಕಳು. ಓದೋದ್ರಿಂದ ನಿಮಗೆ ಕೆಲ್ಸಕ್ಕೆ ಹೋಗ್ಬೇಕಂತ ಯಾಕೆ, ನಮಗೆ ತುಂಬಾ ಇದೆ, ನಾವ್ಯಾಕೆ ಹೆಣ್ಣು ಮಕ್ಕಳನ್ನ ಕೆಲ್ಸಕ್ಕೆ ಕಳಿಸ್ಬೇಕು ಅನ್ನೋರಿದ್ದಾರೆ. ಈಗ ಕೆಲಸಕ್ಕೆ ಕಳ್ಸಕ್ ಬೇಡ, ನಿಮ್ಮ ಮನೆಯನ್ನ ನೋಡ್ಕೊಳಕ್ಕೆ, ನಿಮ್ಮ ಮಕ್ಕಳು ಇಟ್ಟಿದ್ರೆ ಆ ಮಕ್ಕಳನ್ನ ನೋಡ್ಕೊಳಕ್ಕೆ ಸರಿಯಾಗಿ ಯೋಚನೆ ಮಾಡುವ ಇದು ಬೇಕಂತಾದ್ರೆ ಒಂದು ಡಿಗ್ರಿ ಆಗಿರ್ಬೇಕು. ನೀವೇನ್ ಪ್ರೊಫೆಷನ್ ಕಳಿಸ್ಬೇಡಿ, ನಿಮ್ಮ ಮಕ್ಳು ಕೆಲಸ ಮಾಡ್ಬೇಕು ಅಂತ. ಎಷ್ಟೊಂದ್ ಜನ ಪ್ರೊಫೆಷನಲ್ ಬಂದವರು ಮದ್ವೆ ಆಗಿ ಮನೇಲಿ ಕುತ್ಕೊಂಡಿದ್ದಾರೆ, ಕೆಲಸಕ್ಕೆ ಹೋಗಲ್ಲ. ಅದು ಪರಿಸ್ಥಿತಿ ಇದೆ ನಮ್ಮಲ್ಲಿ. ಅಂದ್ರೆ ಕೆಲ್ಸಕ್ಕೆ ಹೋಗೋದು ಅಥವಾ ಹೆಣ್ಮಕ್ಳೆಲ್ಲ ಈ ತರ ಜೋರಾಗ್ಬಿಟ್ರೆ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ, ಅದು ತಪ್ಪು. ಅಥವಾ ಕಾಲೇಜ್ಗೆ ಹೋಗ್ಬಿಟ್ರೆ ಹೆಣ್ಮಕ್ಳು ಹಾಳಾಗ್ತಾರೆ ಅಂತ ಈಗಲೂ ಕೆಲವು ಇದ್ರೆ ಹೇಳ್ತಾರೆ. ಕರೆಕ್ಟ್. ಅಂದ್ರೆ ಮದುವೆ ಆದ ನಂತರ ಕಾಲೇಜನ್ನು ನಿಲ್ಲಿಸಿಬಿಡುದು ಅಥವಾ ಕೆಲಸಕ್ಕೆ ಹೋಗುವುದು ಒಂದು ನಿಲ್ಲಿಸುವಂತ ಪರಿಸ್ಥಿತಿಗಳು ಇದೆ, ಈಗಲೂ ಇದೆ. ಆತರ ಎಲ್ಲ ಮಾಡಬಾರ್ದು. ಹೆಣ್ಣು ಮಕ್ಕಳಿಗೆ ಅಟ್ಲೀಸ್ಟ್ ಒಂದು ಡಿಗ್ರಿ ಆದ್ರೆ ನಾನು ಹೇಳೋದು, ಅವರಿಗೆ ಅವರ ಕಾಲ್ ಮೇಲೆ ನಿಲ್ಲುವಂತ. ಅಕಸ್ಮಾತ್ ನಾಳೆ ದಿನ ಏನೋ ಪ್ರಾಬ್ಲಮ್ ಆಯ್ತು, ಸಮಸ್ಯೆಗಳಾಯ್ತು, ಆಗ ಹೆಣ್ಣು ತನ್ನ ಇಡೀ ಸಂಸಾರವನ್ನ ನೋಡ್ಕೊಳ್ಳುವಷ್ಟು ಕೆಪಾಸಿಟಿ ಇರಬೇಕು. ಇಲ್ಲದಿದ್ರೆ ಪಾಪ ಎಷ್ಟೊಂದ್ ಜನ ಹೆಣ್ಮಕ್ಳು ನಾವು ನೋಡಿದೀವಿ, ಗಂಡ ಇರೋ ತನಕ ಒಳ್ಳೆ ಅವರು ತುಂಬಾ ಸೆಕ್ಯೂರ್ ಆಗಿರ್ತಾರೆ. ಗಂಡ ಏನಾದ್ರು ಆಗಿ ಆಕ್ಸಿಡೆಂಟ್ ಆಗ್ಬೋದು, ಇನ್ನೇನೋ ಆಗಿ ಗಂಡ ಸತ್ತೋಗೋ ತಕ್ಷಣ ಇವರಿಗೆ ಒಂಥರ ಇದಾಗ್ಬಿಡುತ್ತೆ, ಎಲ್ಲೋ ದೇ ಆರ್ ನೋವೇರ್. ಓದಿರೋದಿಲ್ಲ ಅವ್ರಿಗೆ, ಅವಾಗ ಎಲ್ಲಿ ಗಂಡನ್ ಕೆಲ್ಸ ಕೊಡ್ತೀನಿ ಅಂದ್ರೆ ಅವರಿಗೆ ಇದೋಗಲ್ಲ, ಓದಿಲ್ಲ ಏನು ಕೊಡಲ್ಲ ಅಂತಾರೆ. ಮಕ್ಳಿನ್ನ ಸಣ್ಣವ್ರು ಇರ್ತಾರೆ. ಆಗಿರೋ ಪರಿಸ್ಥಿತಿಯಲ್ಲಿ ಒಮ್ಮೊಮ್ಮೆ ಅನ್ಸುತ್ತೆ, ಅಯ್ಯೋ ಓದಿದ್ರೆ ನಾನು ಚೆನ್ನಾಗಿತ್ತು ಮೇಡಮ್ ಅಂತ ನಮ್ಗೆ ತುಂಬಾ ಜನ ಹೇಳ್ತಾರೆ. ನಾನು ಅದಕ್ಕೆ ಯಾವಾಗ್ಲೂ ಎಲ್ಲ ಹೆಣ್ಣು ಮಕ್ಕಳಿಗೆ ಹೇಳೋದು, ಫಸ್ಟ್ ನೀವು ಓದಿ. ಅಥವಾ ತಾಯಂದಿರಿಗೆ ಹೇಳೋದು, ನಿಮ್ಮ ಹೆಣ್ಣು ಮಕ್ಕಳನ್ನ ಓದಿಸಿ, ನೀವು ನೋಡಿ ಎಷ್ಟು ಕಷ್ಟಪಡ್ತೀರಾ ನೀವು, ನಿಮ್ಮ ಹೆಣ್ಣು ಮಕ್ಳು. ಅವ್ರೆಲ್ಲರೂ ಹೇಳ್ತಾರೆ, ಹೌದು ಮೇಡಮ್ ನಾವು ತಪ್ಪು ಮಾಡ್ಬಿಟ್ವಿ, ನಮ್ಮ ಹೆಣ್ಣು ಮಕ್ಕಳನ್ನ ಅಥವಾ ನಮ್ಮ ಮಕ್ಕಳಿಗೆ ನಾವು ವಿದ್ಯೆನ ಖಂಡಿತ ಕಲಿಸ್ತೀವಿ ಅಂತ ಹೇಳಿ ರಿಪೆಂಡ್ ಮಾಡ್ಕೋತಾರೆ ಪಾಪ. ಈಗ ಒಂದೆಡೆಯಲ್ಲಿ ಸತಿಗಮನ ಪದ್ಧತಿ ಅಂತ ಒಂದು ಆಚರಣೆ ಇದ್ದಂತ ಒಂದು ನಮ್ಮಲ್ಲಿ ದೇಶ. ಸೊ ಇವತ್ತು ಬರಬೇಕಾದ್ರೆ ಒಂದೆಡೆಯಲ್ಲಿ ಪುರುಷರಷ್ಟೇ ಸಮಾನವಾಗಿ ಬೆಳಿಬೇಕು ಅಂದಾಗ ಪುರುಷರು ಪಬ್ಬ ಬಾರಿಗೆ ಹೋಗ್ತಾರೆ, ನಾವು ಹೋಗ್ತೇವೆ. ಪುರುಷರು ಬೀಡಿ ಸಿಗರೇಟ್ ಸೇರ್ತಾರೆ, ನಾವು ಸೇರ್ತೇವೆ. ಯಾಕೆ ಆಗ್ಬಾರ್ದು? ಇದು ಕೂಡ ಸಮಾನತೆಯೇ ಅಂದ್ರೆ ಈ ರೀತಿಯಾದಂತ ಕೆಲವು ವಾದಗಳೆಲ್ಲ ಹುಟ್ಟಿಕೊಳ್ತಾ ಹೋಗ್ತದೆ ಅಂತ. ಅದು ಸರಿ ಆಗೋದಿಲ್ಲ. ಕೆಟ್ಟದನ್ನ ಯಾವಾಗ್ಲೂ ಸಮಾನತೆ ಕೇಳಬಾರ್ದು, ಒಳ್ಳೇದನ್ನ ಮಾತ್ರ ಕೇಳಬೇಕು. ಮತ್ತೆ ಆಕ್ಚುಲಿ ಇವೆಲ್ಲಾನು ಈಗ ಕುಡಿತಾನು ಅಷ್ಟೇ ಏನಾಗುತ್ತೆ ಅಂತಂದ್ರೆ 5% ಆಫ್ ಅವರ್ ಲೇಡೀಸ್ ಕುಡಿತಾರೆ, ಇಲ್ಲ ಅಂತ ಅಲ್ಲ. ಬಟ್ ದ ಅಮೌಂಟ್ ಆಫ್ ಇದಲ್ವಾ, ಗಂಡಸರಿಗೆ ಫ್ಯಾಟ್ ಜಾಸ್ತಿ ಇರುತ್ತೆ ದೇಹದಲ್ಲಿ, ಹೆಣ್ಮಕ್ಳಿಗೆ ಫ್ಯಾಟ್ ಕಡಿಮೆ ಇರೋದ್ರಿಂದ ಮತ್ತೆ ನೀರಿನ ಅಂಶ ಹೆಚ್ಚು ಕಡಿಮೆ ಇರುತ್ತೆ ಎಲ್ಲರಲ್ಲೂ. ಸೊ ಅವರಿಗೆ ಸ್ವಲ್ಪ ಕುಡಿದ್ಬಿಟ್ರೆ ಹೆಣ್ಮಕ್ಳಿಗೆ ನಿಶೆ ಇರ್ಬಿಟ್ಟು ಪ್ರಾಬ್ಲಮ್ ಆಗ್ಬಿಡುತ್ತೆ. ಸೊ ದ ಸೇಮ್ ಅಮೌಂಟ್ ಇಬ್ರಿಗೂ ಸೂಟ್ ಆಗಲ್ಲ ಅದರಲ್ಲಿ. ಇವ್ರು ಸ್ವಲ್ಪ ಹೆಣ್ಮಕ್ಳಿಗೆ ಸ್ವಲ್ಪ ಕುಡಿದ್ರು ಲಿವರ್ ಎಲ್ಲ ಹಾಳಾಗ್ಬಿಡುತ್ತೆ ಬೇಗ. ಸೊ ಹೆಲ್ತ್ ವೈಸ್ ಇಟ್ ವಿಲ್ ಬಿ ಡ್ಯಾಮೇಜಿಂಗ್. ಮತ್ತೆ ಹೆಣ್ಣು ಮಕ್ಕಳಿಗೆ ಪ್ರೆಗ್ನೆನ್ಸಿ, ಮಗು, ಹಾಲುಣಿಸೋದು ಅವೆಲ್ಲ ಇರೋದ್ರಿಂದ ಕುಡಿತಾ ಇದ್ದರೆ ಅದು ಮಕ್ಕಳ ಬೆಳವಣಿಗೆಗೆ ಸಮಸ್ಯೆ ಆಗುತ್ತೆ. ಮತ್ತೆ ಕುಡಿತ ಯಾವತ್ತೂ ಒಳ್ಳೇದಲ್ಲ, ಯಾರಿಗೂ ಒಳ್ಳೇದಲ್ಲ, ಗಂಡು ಮಕ್ಕಳಿಗೆ ಒಳ್ಳೇದಲ್ಲ. ಹಂಗಿರ್ಬೇಕಾದ್ರೆ ಹೆಣ್ಮಕ್ಳು ಕೂಡ ಕುಡಿಬಾರ್ದು. ಸೇಮ್ ಬೀಡಿ ಸಿಗರೇಟು ಅಷ್ಟೇ. ಬೀಡಿ ಸಿಗರೇಟ್ ಸೇದೋದ್ರಿಂದ ಯಾರಿಗೂ ಏನು ಉಪಯೋಗ ಇಲ್ಲ. ಓನ್ಲಿ ಥಿಂಗ್ ದೇ ಆರ್ ಹ್ಯಾವಿಂಗ್ ಪ್ಲೆಜರ್. ದುಡ್ಡಿರೋರು ಅದನ್ನ ಎಂಜಾಯ್ ಮಾಡ್ತಾರೆ, ಮತ್ತೆ ದುಡ್ಡು ಕೊಟ್ಟು ಕಾಯಿಲೆ ಬರ್ಸ್ಕೊತಾರೆ. ಲಂಗ್ ಕ್ಯಾನ್ಸರ್ ಬರೋದಾಗ್ಲಿ. ಹೆಣ್ಣು ಮಕ್ಕಳಿಗೂ ಕೂಡ ಕುಡಿದ್ರೆ ಅಲ್ವಾ, ಸಿಗರೇಟು ಬೀಡಿ ಸೇದಿದ್ರೆ ಅಲ್ವಾ ಬೆಳೆಯುವ ಮಗುವಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಹೆಣ್ಣು ಮಕ್ಕಳು ವಿಶೇಷವಾಗಿ ಪ್ರೆಗ್ನೆನ್ಸಿ, ಗರ್ಭಿಣಿ ಆಗೋದು, ಮಗುವಿಗೆ ಹಾಲು ಹಿಡಿಯೋದು ಸ್ಪೆಷಲ್ ಇದೆಯಲ್ಲ, ಅದರಿಂದ ನಾವು ಅವ್ರ ತರ ಇರ್ತೀವಿ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಸಫರ್ ಆಗ್ತಾರೆ. ದೇ ಬಿಕಮ್ ಮೆಂಟಲಿ ರಿಟಾರ್ಡೆಡ್ ಕೂಡ ತುಂಬಾ ಜನ ಆಗ್ತಾರೆ. ಸೊ ನೋಡ್ಕೊಳಕ್ಕೆ ತುಂಬಾ ಕಷ್ಟ ಆಗುತ್ತೆ. ಮತ್ತೆ ಅವ್ರ ತರನೇ ಇವರು ಕುಡಿದ್ಬಿಟ್ಟು ಮಲ್ಕೊಂಡ್ರೆ ಮನೆ ಹೇಗೆ ಆಗ್ಬೇಕು, ಸಂಸಾರ ಹೇಗೆ? ಇಲ್ಲಿ ಮತ್ತೊಂದು ದೈಹಿಕವಾಗಿ ಮಹಿಳೆ ಅಬಲೆ, ದೈಹಿಕವಾಗಿ ಆಕ್ಚುಲಿ ಗಟ್ಟಿ ಯಾರು ಅಂತ, ಪುರುಷನೋ ಅಥವಾ ಮಹಿಳೆ? ಹಂಗೇನಾದ್ರೂ ನಾವು ಇದಕ್ಕೆ ಇಡಿಸ್ಬೇಕಷ್ಟೇ ಏನಾದ್ರು. ಯಾಕಂದ್ರೆ ರಾತ್ರಿ ಹೊತ್ತಿನಲ್ಲಿ ಗಂಡಸರು ಇಡ್ತಾರೆ ಅಂತ, ಅವನು ಒಬ್ಬ ಇವಳು ಒಬ್ಬ,
ಆದ್ರೂ ಗಂಡಸರಿಗೆ ಫಿಸಿಕಲಿ ದೇ ಆರ್ ಸ್ಟ್ರಾಂಗರ್ ದ್ಯಾನ್ ಫೀಮೇಲ್ ಅಂತ ಹೇಳ್ತೀವಿ. ಯಾಕೆಂದ್ರೆ ಅವರ ಮಸ್ಕ್ಯುಲರ್ ಸ್ಟ್ರಕ್ಚರ್ ಇದೆಯಲ್ಲ, ಗಂಡಸರಿಗೆ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಇರುತ್ತೆ. ಆ ಹಾರ್ಮೋನಿನಿಂದ ಮಸಲ್ಲು ಮತ್ತೆ ಬೋನ್ ಟಿಶ್ಯೂಸ್ ಎಲ್ಲ ತುಂಬಾ ಗಟ್ಟಿ ಇರುತ್ತೆ. ಸೊ ಈಗ ನೀವು ಒಂದೇ ಏಜಿನ ಇಬ್ರು ಇದು ತಗೊಂಡಾಗ ಗಂಡು ಹುಡುಗರಿಗೆ ನಿಧಾನಕ್ಕೆ ಬೆಳೆಯುತ್ತೆ, ಇಲ್ಲ ಅಂತಲ್ಲ. ಏನು ಅವರಿಗೆ ಮೆಚುರಿಟಿ ಆಗೋದೇ ಸ್ವಲ್ಪ ಲೇಟ್, ಮತ್ತೆ ಮೆಚೂರ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ಅದರಿಂದ ಗಂಡಸು ಸ್ವಲ್ಪ ಲೇಟ್ ಆದ್ರೆ ಹೆಣ್ಮಕ್ಳು ಬೇಗ. ಈಗ ಹೆಣ್ಮಕ್ಳಿಗೆ 5ನೇ ಕ್ಲಾಸಲ್ಲಿ ಇರೋರೇ ದೊಡ್ಡವರಾಗ್ಬಿಡ್ತಾರೆ. ದೊಡ್ಡವರಾಗಿದ್ದಾರೆ ಅಂದ್ರೆ ಅವರ ಪೀರಿಯಡ್ ಶುರು ಆಗ್ತಾ ಇದೆ, ದೇಹದಲ್ಲಿ ಬದಲಾವಣೆಗಳಾಗ್ತಾ ಇದೆ ಅಂತ. ಅವ್ರಿಗೆ 5ನೇ ಕ್ಲಾಸ್ ಹುಡುಗಿರಿಗೆ ಈಗೆಲ್ಲ ಆಗ್ತಾ ಇದೆ ಪಾಪ. ಬಟ್ 5ನೇ ಕ್ಲಾಸಿನ ಹುಡುಗನಿಗೆ ಅದೇ ತರ ಚೇಂಜಸ್ ಇರಲ್ಲ. ಅವರಿಗೆ ಬರ್ಬೇಕಂತಾದ್ರೆ ಹುಡುಗ 8ನೇ ಕ್ಲಾಸ್ಗೆ ಹೋಗ್ಬೇಕು. ಸೊ ಆ ಒಂದು 3-4 ವರ್ಷದ ಡಿಫ್ರೆನ್ಸ್ ಇದೆ. ಬಟ್ ಆದ್ರೆ ನಾವೀಗ ಒಂದು 30 ವರ್ಷದ ಹೆಣ್ಣು ಮಗಳು 30 ವರ್ಷದ ಗಂಡು ಹುಡುಗನ ತಗೊಂಡಾಗ ಗಂಡಸರಿಗಿರುವಂತಹ ದೈಹಿಕ ಇದಿರುತ್ತಲ್ಲ, ಹೆಣ್ಣು ಮಕ್ಕಳೇ ಇರಲ್ಲ. ಇನ್ನು ಹೆಣ್ಣು ಮಕ್ಕಳಲ್ಲಿ ಇರುವಂತಹ ಹಾರ್ಮೋನ್ಸ್ ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರಾನ್ ಅನ್ನೋದು ಅದು ದೇಹದ ಬೆಳವಣಿಗೆಗೆ ಬೇರೆ ರೀತಿಯಲ್ಲೇ ಇದು ಮಾಡೋದ್ರಿಂದ ಅಷ್ಟು ಮಸ್ಕ್ಯುಲರ್ ಆಗಿ ಸ್ಟ್ರಾಂಗ್ ಇರಲ್ಲ. ಎಲ್ಲೋ ಒಂದು ಘಟನೆಗೆ ಸಂಬಂಧಪಟ್ಟಾಗ ಒಬ್ಬರು ವೈದ್ಯರು ಒಂದು ಪ್ರಶ್ನೆಯನ್ನು ಮಾಡಿದ್ರು, ಎಷ್ಟು ಸಲ ನೀನೊಬ್ಬ ಪುರುಷ, ಅವಳು ಮಹಿಳೆ, ನೀನೇನೋ ಒಂದು ತಿಂಗಳಿಗೆ ಒಂದು ಸಲ ರಕ್ತ ಕೊಡ್ತೀಯ ಅಷ್ಟೇ ಅಂತ. ಅಂದರೆ ನಿಜವಾಗಿಯೂ ಅವಳು ನಿನಗಿಂತ ಗಟ್ಟಿ ಇದ್ದಾಳೆ ಗೊತ್ತಾ ನಿನಗೆ ಅಂತ ಅನ್ನುವಂಥ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ, ಯಾವುದೋ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಅಂತ ಅನ್ನುವಂಥದ್ದು. ಅಂದರೆ ದೈಹಿಕವಾಗಿ ಈ ರೀತಿಯಾಗಿ ಮಹಿಳೆ ಒಂದು ಸ್ವಲ್ಪ ಒಂದು ಕುಂದು ಅಂತ ಕಡಿಮೆ ಸ್ಟ್ರಾಂಗ್ ಇಲ್ಲ ಅಷ್ಟೇ. ಬಟ್ ಸ್ಟ್ರಾಂಗ್ ನ ನೀವು ಬೆಳೆಸ್ಕೋತಾ ಹೋಗ್ಬೋದು. ಕರಾಟೆ ಮಾಡೋರಿಗೆ, ಕರಾಟೆ ಆಡುವವರಿಗೆ ಅಥವಾ ಅಥ್ಲೆಟಿಕ್ಸ್ಗೆ ದೇಹ ಸ್ವಲ್ಪ ಚೆನ್ನಾಗಿ ಬೆಳೆದಿರತ್ತೆ. ಬಟ್ ಯಾವಾಗ್ಲೂ ಏನಾದ್ರೂ ಪುರುಷ ಅಥವಾ ಮಹಿಳೆಯರು ಇದು ಮಾಡುವಾಗ ಪುರುಷರಿಗಿರುವಷ್ಟು ಇದು ಹೆಣ್ಮಕ್ಳಿಗೆ ಇರಲ್ಲ. ವೇಟ್ ಲಿಫ್ಟರ್ಗಳು, ಮಹಿಳಾ ಅಂತವ್ರಿಗೆಲ್ಲ ಅದು ಅವರ ಮಸಲ್ಸ್ ಬೆಳೆದಿರುತ್ತೆ, ಓಕೆ. ಬಟ್ ಒಂದು ಸಾಮಾನ್ಯ ಸಂದರ್ಭದಲ್ಲಿ ಒಂದು ಸಾಮಾನ್ಯ ಹೆಣ್ಣನ್ನ ತಗೊಂಡಾಗ ಆ ಗಂಡಸಿಗಿರುವಷ್ಟು ಇದು ಇರಲ್ಲ. ಏನಾದ್ರೂ ನಿಮ್ಗೆ ಅಟ್ಯಾಕ್ ಮಾಡುವಾಗ ಗಂಡಸರು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾರೆ. ಇತ್ತೀಚೆಗೆ ಮೆಸ್ಕಾಂ ಲೈನ್ ಮ್ಯಾನ್ಗಳು ಅಂದ್ರೆ ಕಂಬ ಹತ್ತುವವರು ಪುರುಷರೇ ಇದ್ದದ್ದು ಅಂತ ನಾವು ಕೇಳಿದ್ವಿ. ಇತ್ತೀಚೆಗೆ ಒಬ್ಬರು ಮಹಿಳೆ ಕಂಬ ಹತ್ತಿದ್ದಾರೆ ಅಲ್ಲ. ಸೊ ಇಂತಹ ಸಾಮರ್ಥ್ಯಗಳು ಇರಲಿಕ್ಕೆ ಸಾಧ್ಯತೆ ಇದೆ. ಸೊ ಎಲ್ಲೋ ಇದು ನನಗೆ ಸಾಧ್ಯ ಆಗುದಿಲ್ಲ, ಇದು ನಮ್ಮಿಂದ ಆಗ್ಲಿಕ್ಕಿಲ್ಲ ಅಲ್ಲ. ಹೆಣ್ಣು ಮಕ್ಕಳು ನಮ್ ಕೈಯಲ್ಲಿ ಆಗಲ್ಲ ಅಂತ ಅನ್ಕೊಂಡ್ರೆ ಆಗದೇ ಇಲ್ಲ. ಆಗುತ್ತೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಇಲ್ಲ ಅಂತಲ್ಲ. ಅಂದ್ರೆ ಪುರುಷ ಮಾಡುವಂತ ಎಲ್ಲ ಕೆಲಸಗಳನ್ನು ಮಾಡಬಹುದು ವಿತ್ ಡಿಟರ್ಮಿನೇಷನ್. ಮಾಡ್ಲೇಬೇಕು ನಾನು ಅಂತ ಹೇಳಿ ಮಾಡಿದ್ರೆ, ಮತ್ತೆ ಅದನ್ನ ಮಾಡಕ್ಕೆ ನಾವು ಟ್ರೈನಿಂಗ್ ಮಾಡಿ ಪರ್ಸಿವರೆನ್ಸ್ ಇರಬೇಕು. ಮಾಡ್ತೀನಿ ಅನ್ನೋದಾದ್ರೆ ಮಾಡಬಹುದು. ಮಾನಸಿಕವಾದ ಶಕ್ತಿ ಬಹಳ ಮುಖ್ಯ. ಹೆಣ್ಣು ಮಕ್ಕಳಿಗೆ ಕಂಪ್ಯಾರಿಟಿವ್ಲಿ ಮಾನಸಿಕ ಶಕ್ತಿ ತುಂಬಾ ಇದೆ. ಸೊ ನಿಮ್ಗೆ ಹಾಗೆ ಗಂಡಸರು ಹೆಣ್ಮಕ್ಳು ನೋಡುವಾಗ ಈವನ್ ಹಾರ್ಮೋನ್ಸ್ ಇಂದಾನೆ ಹೆಣ್ಣು ಮಕ್ಕಳು ಯೋಚನೆ ಮಾಡಿದ ಹಂಗೆ ಗಂಡು ಮಕ್ಳು ಯೋಚನೆ ಮಾಡಲ್ಲ. ಹೆಣ್ಣು ಮಕ್ಕಳಿಗಿರುವಷ್ಟು ತಾಳ್ಮೆ ಗಂಡಸರಿಗಿರಲ್ಲ. ಎಕ್ಸೆಪ್ಷನ್ಸ್ ಇದೆ, ನಾನು ಇಲ್ಲ ಅಂತ ಹೇಳಲ್ಲ, ಎಕ್ಸೆಪ್ಷನ್ಸ್ ಇರತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಮೋಸ್ಟ್ ಆಫ್ ದ ಟೈಮ್ ಹೆಣ್ಣು ಮಕ್ಕಳಿಗೆ ಹೆಚ್ಚು ತಾಳ್ಮೆ ಅಂತ ಹೇಳ್ತೀವಿ. ಸಹನೆ ಇರೋದು ಯಾರು? ಸಹನಾಮಯಿ ತಾಯಿ ಅಂತ ಹೇಳೋದು ಯಾರು? ಹೆಣ್ಣು ಮಕ್ಕಳಿಗೆ. ಮತ್ತೆ ಗಂಡು ಮಕ್ಳಿಗೆ ಬರುವಷ್ಟು ಕೋಪ ಬೇಗ ಬರಲ್ಲ. ಅದಕ್ಕೋಸ್ಕರನೇ ಭೂಮಾತೆ ಅಂತೆಲ್ಲ. ಅದು ಬಹುಶಃ ತಾಯಿ ಅಂತ ಹೇಳಿ, ಭಾರತ ಮಾತೆ. ಯಾಕೆ ತಾಯಿ ಅಂತ ಹೇಳಿದ ತಕ್ಷಣ ಅಂತ ಹೇಳ್ತೀನಿ ನಾನು ಅಂದ್ರೆ ಎಲ್ಲರಿಗೂ ಹೆಣ್ಣು ಮಗು ಒಂದು 9 ತಿಂಗಳು ಹೊಟ್ಟೆಯಲ್ಲಿ ಗರ್ಭಿಣಿಯಾಗಿ ಆ ಹೆರಿಗೆ ನೋವನ್ನು ಅನುಭವಿಸುವಾಗ ಹೆಣ್ಣು ಮಕ್ಕಳಿಗೆ ಎಷ್ಟು ತಾಳ್ಮೆ ಬರುತ್ತೆ, ಎಷ್ಟು ಕಷ್ಟನ್ನ ಸಹಿಸುವಂತ ಗುಣ ಬರುತ್ತೆ ಅಂತಂದ್ರೆ ಎಲ್ಲರೂ ಹೆರಿಗೆ ಆದ ಮೇಲೆ ಹೇಳ್ತಾರೆ, ನಮ್ಮಮ್ಮ ನನ್ನ ಹಡಿಬೇಕಾದ್ರೆ ಇಷ್ಟು ಕಷ್ಟಪಟ್ಟಿದಾರಲ್ಲ ಮೇಡಮ್ ಅಂತ. ಅವಾಗ ನಾವೆಲ್ಲರೂ ಏನ್ ಮಾಡ್ತೀವಿ, ನಮ್ಮ ಅಮ್ಮಂದಿರಿಗೆ ಹೆಚ್ಚು ಗೌರವ ಕೊಡಕ್ ಶುರು ಮಾಡ್ತೀವಿ. ನಾವೊಂದು ತಾಯಿ ಆದ ತಕ್ಷಣ ನಮಗೆ ನಮ್ಮ ಅಮ್ಮನ ಕಷ್ಟ ಗೊತ್ತಾಗುತ್ತೆ. ಅಯ್ಯೋ ಇಷ್ಟು ನೋವಲ್ಲಿ ನಮ್ಮನ್ನ ಹಡ್ದಿದ್ದಾರೆ ಅಂತಂದ್ರೆ ಎಷ್ಟು. ಸೊ ಹಾಗೆ ನಾವು ಹೆಚ್ಚು ನಮ್ಮ ಅಮ್ಮನ ಪ್ರೀತಿ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಸೊ ಹೆಣ್ಣು ಮಕ್ಕಳಿಗೆ ಅದು ಒಂದು ಬೇರೆ ರೀತಿಯ ಇದು. ಮತ್ತೆ 9 ತಿಂಗಳು ಎತ್ತ ನಂತರ ಮಗುವಿನ ಹಾಲು ಕುಡಿಸೋದಿದೆಯಲ್ಲ 1 ವರ್ಷದ ಕಾಲ, ಇಡೀ ರಾತ್ರಿ ಮಗು ಎದ್ದಿರುತ್ತೆ, ಹಾಲು ಕುಡಿಸ್ಬೇಕು, ಉಚ್ಚೆ ಮಾಡುತ್ತೆ, ಕಕ್ಕಜ್ ಮಾಡುತ್ತೆ, ಅಳ್ತಾ ಇರುತ್ತೆ, ಅದನ್ನ ಕ್ಲೀನ್ ಮಾಡ್ತಾ ಇರಬೇಕು. ಆಗ ಪೇಷನ್ಸ್ ಬರ್ತಾ ಹೋಗುತ್ತೆ. ಸೊ 1 ವರ್ಷದ. ಬಟ್ ಈಗ ಮುಂಚಿನ ಹಾಗೆ ಗಂಡ್ಮಕ್ಳು ನಂದಲ್ಲ ಕೆಲಸ ಅಂತ ಹೋಗಲ್ಲ. ಈಗ ಎಲ್ಲ ಕಡೆ ನೋಡಿದೀನಿ ನಾನು, ಎಲ್ಲಾರು ನಿಂತಿದ್ರೆ ಹೆಣ್ಮಕ್ಳು ಮಗುನ ಗಂಡನ ಕೈಲಿ ಕೊಡ್ತಾರೆ, ಗಂಡಮಕ್ಳು ಖುಷಿಯಾಗಿ ತಗೊಂಡು ಇದ್ ಮಾಡ್ತಾರೆ. ಮುಂಚಿನ ಹಾಗೆ ಓ ನನ್ ಕೆಲಸ ಅಲ್ಲಪ್ಪ ಅಂತ ಯಾರು ಹೇಳಲ್ಲ. ಅದೆಲ್ಲ ಚೇಂಜಸ್ ಆಗಿದೆ, ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಹಿಂದಿನ ಕಾಲದಲ್ಲಿ ಅವಿಭಕ್ತ ಕುಟುಂಬದಲ್ಲೂ ಕೂಡ ಇಡೀ ಮನೆಯ ಹೆಂಗಸರು ಮಹಿಳೆಯರೇ ಇವಳ ಅಂದ್ರೆ ಬಂದಿರುವಂತ ಹೆಣ್ಣಿನ ಕಾಳಜನ್ನೇ ಇಟ್ಕೊಂಡು ನೋಡ್ಬೇಕಾಗ್ತದೆ. ಅಲ್ಲಿ ಯಾರು ಗಂಡ ಇರ್ತಾನೆ ಅವನ ಕೆಲಸ ಮಾಡೋದು ಅಷ್ಟಕ್ಕೆ ಸೀಮಿತ. ಸಂಬಂಧಗಳು ಮನೆಯೊಳಗೆ ಮಾತ್ರ ಇರ್ತದೆ, ಹೊರಗೆ ಬಂದಾಗ ಇರೋದಿಲ್ಲ ಅಂತ. ಈಗ ಅದು ಹಾಗಿಲ್ಲ. ಯಾಕೆಂದ್ರೆ ಅವಿಭಕ್ತ ಕುಟುಂಬಗಳೆಲ್ಲ ಈಗ
ಎಸ್ ಎಲ್ಲ ಅಲ್ಲ ಸಿಟಿಗಳಲ್ಲಿ ಅದನ್ನು ನಾನು ಹೇಗೆ ತಗೊಳ್ಳೋಣ ಅಂದರೆ ಒಂದೆಡೆ ಅವಿಭಕ್ತ ಕುಟುಂಬ ಬೇಕು ಅಂತ ಹೇಳೋದು, ಆದರೆ ಇಲ್ಲಿ ಅವಿಭಕ್ತ ಕುಟುಂಬದ ಹೊರಗೆ ಬಂದಾಗ ಗಂಡ ಹೆಂಡತಿ ಒಟ್ಟಿಗೆ ಇದ್ದಾಗ ಸಂಬಂಧಗಳು ಬಹಳ ಗಟ್ಟಿಯಾಗಿದೆ. ಅವಿಭಕ್ತ ಕುಟುಂಬದಲ್ಲಿ ಅದು ಮನೆ ಒಳಗಡೆ ಮಾತ್ರ ಇರ್ತದೆ, ಹೊರಗಡೆ ಬಂದಾಗ ಆ ಸಂಬಂಧಗಳು ಗಟ್ಟಿಯಾಗಿ ನಮಗೆ ಕಾಣ್ತಾ ಇಲ್ಲ ಅಂತ. ಇರ್ಲಿಲ್ಲ ಅಷ್ಟೇ, ಬಟ್ ಇರುತ್ತೆ ಯಾವಾಗ್ಲೂ. ನೋಡಿ, ಯಾರಿಗೇ ಆದ್ರೂ ಗಂಡ ಹೆಂಡತಿಲಿ ಇದ್ರು ನಮಗೆ ಮನೆಗೆ ಹೋದಾಗ ಎಲ್ರು ಬೇಕು, ಬೇಕಾಗುತ್ತೆ, ಅದಿಲ್ಲ ಅಂತ ಅಲ್ಲ. ಎಲ್ಲೋ ಒಂದ್ ಕಡೆ ಸಣ್ಣ ಪುಟ್ಟ ಮಾನವನ ಒಂದು ಏನಂತೀವಿ ನಾವು ಸೆಲ್ಫಿಶ್ನೆಸ್, ನಮ್ಗೆ ಏನೋ ಒಂದು ಬೇಕು ಅನ್ನುವಾಗ ಜಗಳ ಆಡಿರ್ತೀವಿ ಅಷ್ಟೇ. ಬಟ್ ಆಮೇಲೆ ಅದರಿಂದ ಹೊರಗಡೆ ಬಂದ್ಮೇಲೆ ನಮ್ಗೆ ರಿಯಲೈಸ್ ಆಗುತ್ತೆ. ಸೊ ಕೂಡು ಕುಟುಂಬಗಳು ಬೇಕು, ಯಾಕೆಂದ್ರೆ ಅತ್ತೆ ಮಾವ ಎಲ್ಲರೂ ಬೇಕಾಗತ್ತೆ, ಅಕ್ಕ ಎಲ್ಲರೂ ಬೇಕಾಗತ್ತೆ ಯಾವ್ದಾದ್ರು ಒಂದು ಪರಿಸ್ಥಿತಿಯಲ್ಲ. ಸೊ ಅದು ತಪ್ಪಿ ಹೋಗಿರುವುದೇ ಇವತ್ತಿನ ಬೇರೆ ಬೇರೆ ಘಟನೆಗಳು ಕಾರಣ ಅಂತ ಇರ್ಬೋದು. ಯಾಕೆ ಅಂತಂದ್ರೆ ಮುಂಚಿನ ಹಾಗೆ ನಿಮಗೆ ಇದು ಸಿಗ್ತಾ ಇಲ್ಲ ಎಲ್ಲೂನು. ಹೆಣ್ಣು ಮಕ್ಕಳಿಗೆ ಮುಂಚೆ ಎಲ್ಲ ಮನೆಯಲ್ಲಿ ಎಷ್ಟೊತ್ತಿಗೆ ಬರ್ತಾರೆ, ಏನ್ ಮಾಡ್ತಾರೆ ಎಲ್ಲ ನೋಡ್ತಾ ಇದ್ರು. ಮತ್ತೆ ಈ ಕೂಡು ಕುಟುಂಬಗಳು ಇರುವಾಗ ಅವ್ರು ಬರ್ಲಿಲ್ಲ, ಇವ್ರು ಬರ್ಲಿಲ್ಲ, ನಿಮಗ್ ನಾವ್ ಹೆಲ್ಪ್ ಮಾಡ್ತೀವಿ ಅಂತ ಯಾರೋ ಹೆಲ್ಪ್ ಮಾಡ್ತಿದ್ರು ಇರ್ತಿದ್ರು. ಈಗ ನಾನು ಹೇಳಿದ್ನಲ್ಲ, ಗಂಡ ಹೆಂಡತಿ ಇಬ್ರೆ, ಅವ್ರಿಗೊಂದಿಬ್ರು ಮಕ್ಳು, ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಗೊತ್ತಿರಲ್ಲ. ಬೆಳಿಗ್ಗೆ ಹೋದ್ರೆ ರಾತ್ರಿ ಬರ್ತಾರೆ ಅಪ್ಪ ಅಮ್ಮ ಅಂದ್ರೆ, ಮನೇಲಿ ಇಬ್ರು ಮಕ್ಳು ಏನ್ ಮಾಡ್ತಾರೆ? ಕರೆಕ್ಟ್. ಮತ್ತೆ ಹುಡುಗರಾದ್ರೆ ಈಗಲೂ ಇದೆ, ಹುಡುಗಾದ್ರೆ ಹೊರಗಡೆ ಹೋದ್ರೆ ಹೋಗ್ಲಿ ಬಿಡು, ಎಷ್ಟೊತ್ತಾದ್ರೂ ಬರ್ತಾನೆ ಅಂತ. ಹುಡುಗಿರಾದ್ರೆ ಸ್ವಲ್ಪ ಕಷ್ಟ, ಬಟ್ ನಾನು ಅದನ್ನ ಯಾವಾಗ್ಲೂ ಹೇಳ್ತೀನಿ, 5 ಗಂಟೆಗೆ ಬರೋದು ಅಂತೆಲ್ಲ ಹೇಳ್ಕೊಡ್ಬಿಡಿ ನಿಮ್ಮ ಹೆಣ್ಣು ಮಕ್ಕಳಿಗೆ. ಹೆಣ್ಣು ಮಕ್ಕಳೆಲ್ಲರೂ ಗಂಡಸರೊಟ್ಟಿಗೆ ಹೇಗೆ ಇರ್ಬೇಕು ಅನ್ನೋದನ್ನ ಹೇಳ್ಕೊಡಿ. ಯಾಕೆಂದ್ರೆ ಸುಮಾರು ಸಲ ನಮ್ಗೆ ಶಾಲೆಗಳಲ್ಲೆಲ್ಲ ಹೋದಾಗ ಕೇಳ್ತಾರೆ, ಅಂದ್ರೆ ಮಾತಾಡಬಾರ್ದಾ, ಇದು ಮಾಡಬಾರ್ದ, ಕೈ ಇಟ್ಕೋಬಾರ್ದಾ, ಕೈ ಇಟ್ಕೋ, ಇಂಥ ಅಂಶಗಳ ಬಗ್ಗೆ ನಾನು ಮತ್ತೆ ಮುಂದೆ ನಿಮ್ಮ ಜೊತೆ ನಾನು ಮಾತಾಡಬೇಕಾಗಿದೆ. ಒಂದು ಸಣ್ಣ ಬ್ರೇಕ್ ತಗೊಳ್ತಾನೆ. ಬ್ರೇಕ್ ನಂತರ ಮತ್ತೆ ಸಂಡೇ ಲಂಚ್ ಅವರು ಮುಂದುವರಿತಾರೆ.